Para
seats in the front row. I don't know. ಸಭಾಂಗಣಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳು ಸಭಾಂಗಣದಲ್ಲಿರುವ Ladies and gentlemen, enjoy the feeling of festivity, and now let's start our program for the day. Alhamdulillahi Rabbil Alameen, Ar-Rahmanir Rahim, Malik Yawmiddin. Iyyaka na'budu wa iyyaka nasta'in. Ihdinas siratal mustaqim. Siratal ladzina an'amta 'alaihim. غير المغلوب عليهم ولا الضالين آمين. ಸಮಗ್ರವಾಗಿ ದಯೆ ತೋರುವವನು, ವಿಶೇಷವಾಗಿ ದಯೆ ತೋರುವವನು ಆದ ಅಲ್ಲಾಹನ ನಾಮದಲ್ಲಿ ಸರ್ವ ಲೋಕಗಳ ಪರಿಪಾಲಕನಾದ ಅಲ್ಲಾಹನಿಗೆ ಸರ್ವಸ್ತುತಿಗಳು, ಕೃತಜ್ಞತೆಗಳು. ಸಮಗ್ರವಾಗಿ ದಯೆ ತೋರುವವನು, ವಿಶೇಷವಾಗಿ ದಯೆ ತೋರುವವನು ಮತ್ತು ಪ್ರತಿಫಲದ ದಿವಸದ ಒಡೆಯನು ಆಗಿರುವ ಅಲ್ಲಾಹನಿಗೆ ನಿನ್ನನ್ನು ಮಾತ್ರವೇ ನಾವು ಪೂಜಿಸುವೆವು ಮತ್ತು ನಿನ್ನೊಂದಿಗೆ ಮಾತ್ರವೇ ನಾವು ಸಹಾಯಕ್ಕಾಗಿ ಪ್ರಾರ್ಥಿಸುವೆವು. ನೀವು ನಮ್ಮನ್ನು ನೇರವಾದ ಮಾರ್ಗದಲ್ಲಿ ಮುನ್ನಡೆಸು. ಅಂದರೆ ನೀನು ಯಾರಿಗೆ ಅನುಗ್ರಹಿಸುವೋ ಅವರ ಮಾರ್ಗದಲ್ಲಿ, ಅಂದರೆ ನಿನ್ನ ಕೋಪ ಕೀಡಾಗದವರ ಮತ್ತು ಪಥಭ್ರಷ್ಟರಲ್ಲದವರ ಮಾರ್ಗದಲ್ಲಿ ಮುನ್ನಡೆಸು. ಆಮೇಲೆ ನಮ್ಮ ಮನುಷ್ಯ ಸಮುದಾಯದ ಮನುಕುಲಕ್ಕೆ ಹಬ್ಬ ಅಂತೇಳಿ ಹರಿದಿನಗಳು ಅಂತೇಳಿ ಬಹಳ ಸಂತೋಷದ ವಿಚಾರ. ಪ್ರತಿಯೊಂದು ಧರ್ಮದಲ್ಲಿ ಕೂಡ ಹಬ್ಬ ಹರಿದಿನಗಳಿವೆ. ಇಸ್ಲಾಂ ಧರ್ಮದಲ್ಲಿದೆ, ಹಿಂದೂ ಧರ್ಮದಲ್ಲಿದೆ, ಕ್ರೈಸ್ತ ಧರ್ಮದಲ್ಲಿದೆ. ಒಂದು ಹಬ್ಬ ಅಂತ ಹೇಳಿದರೆ ಆ ಊರಲ್ಲಿ ಒಂದು 20 ವರ್ಷದ ಹಿಂದಿನ ಒಂದು ನೋಟವನ್ನು ನಾವು ನೋಡಿದಾಗ ಕೂತವರೆಲ್ಲ ಆಲೋಚನೆ ಮಾಡಿ ನಿಮ್ಮ 20 ವರ್ಷದ ಹಿಂದೆಗೆ ನೀವು ಹಿಂದಕ್ಕೆ ಬನ್ನಿ. ಅವತ್ತೊಂದು ಹಬ್ಬ ಅಂತ ಹೇಳಿದರೆ ಅದು ಮುಸ್ಲಿಮರಲ್ಲಿ ಇರ್ಬೋದು, ಕ್ರಿಸ್ತನಲ್ಲಿ ಇರ್ಬೋದು, ಹಿಂದೂಗಳಲ್ಲಿ ಇರ್ಬೋದು. ಹಬ್ಬ ಹರಿದಿನ ಅಂತ ಹೇಳಿದರೆ ಆ ಊರಲ್ಲಿ, ಆ ಜಿಲ್ಲೆಯಲ್ಲಿ ಇರ್ಬೋದು, ಆ ಗ್ರಾಮದಲ್ಲಿ ಬಹಳ ಸಂತೋಷ. ಒಂದು ಈದಂದ ತಕ್ಷಣ ಎಲ್ಲರಲ್ಲಿ ಕೂಡ ಒಂದು ಸಂತೋಷ. ದೀಪಾವಳಿಯಿಂದ ತಕ್ಷಣ ಎಲ್ಲರ ಮನೆಯಲ್ಲಿ ಈ ಸುಡುಮದ್ದಿನ ಆಡಗ ಹಬ್ಬ ಇತ್ತು. ಕ್ರಿಸ್ಮಸ್ ಅಂದ ತಕ್ಷಣ ಎಲ್ಲರ ಮನೆಯಲ್ಲಿ ಕೂಡ ಕೇಟನ್ನ ಕಟ್ಟು ಮಾಡುವಂತಹ ಒಂದು ಸೌಹಾರ್ದದ ಸಂಕೇತ 20 ವರ್ಷಗಳ ಹಿಂದೆ ಇತ್ತು. ವಿಭಿನ್ನವಾಗಿ ಇವತ್ತು ನಾವು ಹಬ್ಬವನ್ನು ಆಚರಿಸುವುದು ಅಂತ ಹೇಳಿದರೆ ಇವತ್ತು ಪೊಲೀಸ್ ಪ್ರೊಟೆಕ್ಷನ್ ಮುಖಾಂತರ ಇವತ್ತು ಹಬ್ಬ ಹರಿದಿನಗಳನ್ನು ಆಚರಿಸುವ ವ್ಯವಸ್ಥೆಯಲ್ಲಿ ನೀವು ಇದ್ದೇವೆ ಅಂತ ಹೇಳಿದರೆ ನಾವು ಬಹಳ ಒಂದು ಆಲೋಚನೆ ಮಾಡುವಂತಹ ವ್ಯವಸ್ಥೆಯಲ್ಲಿ ನಾವಿವತ್ತು ನೋಡ್ತಾ ಇದ್ದೇವೆ. ಹಬ್ಬ ಹರಿದಿನಗಳನ್ನು ನಾವು ಆಚರಣೆ ಮಾಡಬೇಕಾದ್ರೆ ಇವತ್ತು ಪೊಲೀಸ್ ಪ್ರೊಟೆಕ್ಷನ್ ಮುಖಾಂತರ ಇವತ್ತು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ನಾವಿದ್ದೇವೆ. ಬಹಳ ಒಂದು ಬೇಸರದ ಸಂಗತಿ. ಯಾಕೆ ಹೀಗಾಗಿ? ಮನುಷ್ಯರಲ್ಲಿ ಯಾವತ್ತು ಆತ್ಮೀಯತೆ, ವಿಶ್ವಾಸವನ್ನ, ತನ್ನತನವನ್ನ ಯಾವತ್ತು ಅರಿತುಕೊಳ್ಳದಿದ್ದಾಗ ಇಂತಹ ವ್ಯವಸ್ಥೆಗಳು ಹರಿದಾಡ್ತವೆ. ಇವತ್ತೊಂದು ಹಬ್ಬವನ್ನ ಆಚರಣೆ ಮಾಡಬೇಕಂದ್ರೆ ಬೆಳಿಗ್ಗೆ ಫೋನ್ ಕಾಲ್ ಬರ್ತದೆ ಪೊಲೀಸ್ ಸ್ಟೇಷನ್ ಇಂದ 1-2 ದಿವಸ ಮೊದಲು. ಯಾಕಂತೇಳಿ ಇವತ್ತು ಶಾಂತಿ ಸಭೆ ಉಂಟು, ಇವರು ಬರೋರಿಗೆ ಬಾರ್ದು ಅಂತ ಹೇಳಿದ್ರೆ ಪ್ರತಿಯೊಂದವರಿಗೆ, ಹಿರಿಯರಿಗೆ, ಹೆಚ್ಚಿನವರಿಗೆ ಬರ್ತದೆ. ಅಂದರೆ ಶಾಂತಿ ಸಭೆ. ಹಬ್ಬ ಹರಿದಿನ ಆಚರಣೆ ಮಾಡಬೇಕು, ಶಾಂತಿಯನ್ನು ಕಾಪಾಡಬೇಕು. ಶಾಂತಿಯನ್ನು ಯಾರು ಕಾಪಾಡಬೇಕು ಎಂಬುದನ್ನು ಕ್ವಶನ್ ಬಗ್ಗೆ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೆ, ನಾನು ಹೇಳ್ತಾ ಇಲ್ಲ. ಮನುಷ್ಯ ಯಾವತ್ತು ಆತ್ಮೀಯತೆ, ವಿಶ್ವಾಸವನ್ನ ಕಳೆದುಕೊಂಡಾಗ ಈ ವ್ಯವಸ್ಥೆಗೆ ಇವತ್ತು ಪೊಲೀಸ್ನವರು ಇಳಿಬೇಕಾಗ್ತದೆ. ಆತ್ಮೀಯತೆಯಿಂದ, ವಿಶ್ವಾಸದಿಂದ, ತಂದೆ ತಾಯಿಗೆ ಗೌರವ ಕೊಡುವುದರಿಂದ, ಹಿರಿಯರಿಗೆ ಗೌರವ ಕೊಡುವುದರಿಂದ, ಸಣ್ಣ ಮಕ್ಕಳಲ್ಲಿ ದೇವರಲ್ಲಿ ಕಾಣುವುದರ ಮೂಲಕ ಈ ರೀತಿ ನಾವು ನಡೆದು ನುಡಿದರೆ ಮಾತ್ರ ಮನೆ ಇರ್ಬೋದು, ಮಠ ಇರ್ಬೋದು, ಮಂದಿರ ಇರ್ಬೋದು, ಎಲ್ಲವೂ ಒಂದೇ ರೀತಿಯ ವ್ಯವಸ್ಥೆಗೆ ಹೋಗಿ ತನ್ನ 20 ವರ್ಷದ ಹಿಂದಿನ ಕಾಲ ಮರುಕಳಿಸುವಂತೆ ನಾವೆಲ್ಲ ಲಯನ್ಸ್ ಸದಸ್ಯರು ಕೈಜೋಡಿಸುವ ಮುಖಾಂತರ ಈ ಸಮುದಾಯವನ್ನ, ಈ ಮನುಕುಲವನ್ನ ಒಂದೇ ವೇದಿಕೆಯಲ್ಲಿ ತರುವಂತೆ ಮಾಡುವುದರ ಮೂಲಕ ಲಯನ್ಸ್ ಪ್ರೇರಣೆಯಾಗಿ ಬರಬೇಕು ಅಂತ ಈ ಮೂಲಕ ಸಂದೇಶವನ್ನ ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗಾಗಲೇ
ಅಂಗವಾಗಿ ಲಯನ್ಸ್ ಜಿಲ್ಲೆ 317D ಮುಖೇನ ನಡೆಯುತ್ತಿರುವ ಈದ್ ಮಿಲನ್ ಹಬ್ಬದ ಸಮಾರಂಭಕ್ಕೆ ಪ್ರೀತಿ ಇಟ್ಟು ಆಗಮಿಸಿರುವ ಎಲ್ಲ ಲಯನ್ಸ್ ಸಹೋದರ ಸಹೋದರಿಯರಿಗೆ ಕರ್ನಿರೆ ಬಳ್ಕಿಂಜಾರ್ ಲಯನ್ಸ್ ಕ್ಲಬ್ಬಿನ ಹಾಗೂ ಲಯನ್ಸ್ ಜಿಲ್ಲೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ನಮ್ಮ ಲಯನ್ಸ್ ಜಿಲ್ಲಾ ಗವರ್ನರ್ ಲಯನ್ ಡಿ ದೇವದಾಸ್ ಭಂಡಾರಿಯವರು ಮತ್ತು ಶ್ರೀಮತಿ ಸುಖಾಲತಾ ಭಂಡಾರಿ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈದ್ ಹಬ್ಬದ ಸಂಯೋಜಕನಾಗಿ ನೇಮಿಸಿದ್ದಕ್ಕೆ ವಂದನೆಗಳು. ಹಾಗೂ ಈ ಸಮಾರಂಭ ಉದ್ಘಾಟಕರಾಗಿ ಆಗಮಿಸಿರುವ ಭಂಡಾರಿಯವರಿಗೆ ಈದ್ ಕಮಿಟಿಯ ಹಾಗೂ ಕರ್ನಿರೆ ಲಯನ್ಸ್ ಕ್ಲಬ್ಬಿನ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದು ಈದ್ ಸಂದೇಶ ಮತ್ತು ಅದರ ಮಹತ್ವ ತಿಳಿಸಲು ಆಗಮಿಸಿರುವ ಜನಾಬ್ ಮೊಹಮ್ಮದ್ ಕುಂಜಿ ಅವರಿಗೆ ಆದರಪೂರ್ವಕ ಸ್ವಾಗತ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕಂಕನಾಡಿ ಪಡಿ ಲಯನ್ಸ್ ಕ್ಲಬ್ಬಿನ ಸದಸ್ಯರು ಆದ UT ಖಾದರ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಗೌರವಾನ್ವಿತ ಅತಿಥಿಗಳಾಗಿ ಬಂದಿರುವ ಜನತೆಯ ವೈದ್ಯ ದೇವರಾಗಿರುವ ಲಯನ್ಸ್ ಜಿಲ್ಲೆಯ ಮಾಜಿ ಗವರ್ನರ್ ಮತ್ತು ನನ್ನ ಹಿತೈಷಿಯಾಗಿರುವ ಡಾಕ್ಟರ್ M ಶಾಂತಾರಾಮ್ ಶೆಟ್ಟಿಯವರಿಗೆ ತುಂಬು ಹೃದಯದ ಸ್ವಾಗತ. ನಿಕಟಪೂರ್ವ ಲಯನ್ಸ್ ಜಿಲ್ಲಾ ಗವರ್ನರ್ HR ಹರೀಶ್ ಅವರಿಗೆ ಸ್ನೇಹಪೂರ್ವಕ ಸ್ವಾಗತ. ಲಯನ್ಸ್ ಜಿಲ್ಲಾ ಪ್ರಥಮ ಉಪಗವರ್ನರ್ ರೋನಾಲ್ಡ್ ಐ ಗೋಮ್ಸ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಲಯನ್ಸ್ ಜಿಲ್ಲಾ ಎರಡನೆಯ ಉಪಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್ ಅವರಿಗೆ ಸ್ನೇಹಪೂರ್ವಕ ಸ್ವಾಗತ. ಲಯನ್ಸ್ ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣ ಹೆಗಡೆ ಅವರಿಗೆ ಸ್ವಾಗತ. ಈವೆಂಟ್ ಕೋಆರ್ಡಿನೇಟರ್ BM ಭಾರತಿ ಅವರಿಗೆ ಸ್ವಾಗತ. ಜಿಲ್ಲಾ ಲೇಡಿ ಲಯನ್ ಅಂಬಾಸಿಡರ್ ಇಂದಿರಾ ಶೆಟ್ಟಿ ಅವರಿಗೆ ಸ್ವಾಗತ. ಜಿಲ್ಲಾ ಲಿಯೋ ಅಧ್ಯಕ್ಷೆ ಪಲ್ಲವಿ ಪೈ ಅವರಿಗೆ ಸ್ವಾಗತ. ಇಂದು ಈದ್ ಪ್ರಶಸ್ತಿ ಸ್ವೀಕರಿಸಲು ಬಂದಿರುವ ಗೌರವಾನ್ವಿತರಿಗೆ ತುಂಬು ಹೃದಯದ ಸ್ವಾಗತ. ಮತ್ತೋರ್ವ ಈದ್ ಸಂಯೋಜಕ ಇಕ್ಬಾಲ್ ಅವರಿಗೆ ಸ್ವಾಗತ ಕಮಿಟಿ ಸದಸ್ಯರಿಗೆ, ಸಮಾರಂಭದಲ್ಲಿ ಭಾಗವಹಿಸಿರುವ ಎಲ್ಲ ಲಯನ್ಸ್ ಮಾಜಿ ಗವರ್ನರ್ಗಳಿಗೆ, ಎಲ್ಲ ಲಯನ್ಸ್ ಜಿಲ್ಲಾ ಸಂಪುಟ ಸದಸ್ಯರಿಗೆ, ಬೇರೆ ಜಿಲ್ಲೆಯ ಬೇರೆ ಬೇರೆ ಲಯನ್ಸ್ ಕ್ಲಬ್ಗಳಿಂದ ಆಗಮಿಸಿರುವ ಸದಸ್ಯರಿಗೆ, ನಮ್ಮೆಲ್ಲ ಕುಟುಂಬ ವರ್ಗದವರಿಗೆ, ಪತ್ರಕರ್ತರಿಗೆ, ಮಾಧ್ಯಮ ಬಂಧುಗಳಿಗೆ ತುಂಬ ಹೃದಯದ ಸ್ವಾಗತ. ತಮ್ಮಲ್ಲಿ ಬಂದು ವಿನಂತಿ, ಅದರ ಆತಿಥ್ಯಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ದಯವಿಟ್ಟು ಮನ್ನಿಸಬೇಕಾಗಿ ವಿನಂತಿ. ಅಲ್ಲಾಹು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಸ್ನೇಹಿತರೆ, ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317D ಅವರು ಹಮ್ಮಿಕೊಂಡ ಈ ಸುಂದರ ಈದ್ ಮಿಲನ್ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲ ಅತಿಥಿಗಳನ್ನು ನಿಮ್ಮನ್ನು ಅಧಿಕೃತವಾಗಿ ಸ್ವಾಗತಿಸಿದಂತಹ, ಹಾರ್ದಿಕವಾಗಿ ಸ್ವಾಗತಿಸಿದಂತಹ ಈದ್ ಸೆಲೆಬ್ರೇಷನ್ ಕಮಿಟಿಯ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಲೈನ್ ಹಾಜಿ KS ಸಯೀದ್ ರವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಕಾರ್ಯಕ್ರಮಗಳನ್ನು ನಾನು ನಿರೂಪಿಸಿದ್ದೇನೆ. ಇಲ್ಲಿ ನನಗೆ ಬಹಳ ಆಶ್ಚರ್ಯ ಅಂದರೆ ಲಯನ್ಸ್ ಕ್ಲಬ್ಗೆ ಎಷ್ಟು ಶಕ್ತಿ ಇದೆ ಎಂದರೆ, ಎಲ್ಲ ಕಾರ್ಯಕ್ರಮದಲ್ಲೂ ಕೊನೆಯ ಹಂತದಲ್ಲಿ ಬರುವ UT ಖಾದರ್ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬಂದು ನಮ್ಮ ಜೊತೆಗೆ 4 ಬಾರಿ MLA ಆಗಿ ಗೆದ್ದು ಬಂದಂತವರು. ಇವರ ಗೆಲುವಿನ ರಹಸ್ಯವನ್ನ ನಾವು ಅವರೊಂದಿಗೆ ಕೇಳುವುದಾದರೆ ಅವರು ಹೇಳುವುದು ಒಂದೇ, ಮೊಹಮ್ಮದ್ ಅಲಿ, ನಾವು ಜನರಿಗೆ ಏನನ್ನು ಕೊಡುತ್ತೇವೋ ಅದನ್ನೇ ಜನರು ನಮಗೆ ವಾಪಸ್ಸು ಕೊಡುತ್ತಾರೆ. ನಾನು ಜನರಿಗೆ ಪ್ರೀತಿಯನ್ನು ಕೊಟ್ಟಿದ್ದೇನೆ ಮತ್ತು ಆ ಜನತೆ ನನಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ, ಆ ಪ್ರೀತಿಯ ಫಲದಿಂದಾಗಿಯೇ ಮೊನ್ನೆಯ ಚುನಾವಣೆಯಲ್ಲಿ ಒಂದು ಬಿರುಗಾಳಿ ಬೀಸಿದಾಗ ಹಲವು ಮರಗಳು ಉರುಳಿದರೂ ಸಹ UT ಖಾದರ್ ಎನ್ನುವ ಈ ಶಾಶ್ವತವಾದ ಮರ ನಮ್ಮೆಲ್ಲರ ಹೃದಯದಲ್ಲಿ ಉಳಿದಿದೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಈ ಶುಭ ಸಂದರ್ಭದಲ್ಲಿ ಶುಭ ಸಂದೇಶಕ್ಕಾಗಿ ಅವರನ್ನು ನಾನು ಗೌರವಪೂರ್ಣವಾಗಿ ಪೋಡಿಯಂಗೆ ಆಹ್ವಾನಿಸಿ. ಕಷ್ಟಗಳ ಹಂಚುದು ಬಿಡಿ, ಸಂತೋಷ ಹಂಚುದು ಬಹಳ ಕಷ್ಟದ ಕೆಲಸ ಆಗಿರ್ತದೆ. ಒಬ್ಬರ ಕಷ್ಟವನ್ನು ಹಂಚುದು ಹೇಗೆ ಅದು ಬಹಳ ಕಷ್ಟ, ಇನ್ನೊಬ್ಬರ ಸಂತೋಷ ಹಂಚಲಿಕ್ಕೆ ಮನಸ್ಸು ಬರೋದು ಬಹಳ ಕಷ್ಟವಾದ ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಬರ್ತದೆ. ನಾವು ಒಬ್ಬರ ಸಂತೋಷವನ್ನು ನಾವು ಹಂಚದಿದ್ದಲ್ಲಿ ಇನ್ನೊಬ್ಬರ ಕಷ್ಟ ನಾವು ಹಂಚಲಿಕ್ಕೆ ಹೇಗೆ ಸಾಧ್ಯವಾಗ್ತದೆ ಆಲೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಫಸ್ಟ್ ನಾವು ನಮ್ಮ ಮಕ್ಕಳಿಗೆ ಮತ್ತು ಯುವ ಪೀಳಿಗೆಗೆ ಒಬ್ಬರ ಕಷ್ಟವನ್ನು ಹಂಚಿಕೊಳ್ಳಿ
ನಡೆಸಿಕೊಳ್ಳಿಕ್ಕೆಲ್ಲ ಒಬ್ಬನ ಸಂತೋಷದಲ್ಲಿ ಪಾಲ್ಗೊಳ್ಳುವಂಥ ಮನೋಭಾವ ನಿರ್ಮಾಣ ಮಾಡುವಂಥ ಅತಿ ಅಗತ್ಯ. ಯಾರಿಗೆ ನಾವು ಇವತ್ತು ಇನ್ನೊಬ್ಬನ ಸಂತೋಷದಲ್ಲಿ ಪಾಲ್ಗೊಳ್ಳಿಕ್ಕೆ ಮನಸ್ಸಿಲ್ವೋ ಅವನು ಇನ್ನೊಬ್ಬನ ಕಷ್ಟದಲ್ಲಿ ಕೂಡ ಪಾಲ್ಗೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ನೋ ವಿಚಾರ ಇವತ್ತು ಆಗ್ತದೆ. ಅಂತಹ ಸಂದರ್ಭದಲ್ಲಿ ಇವತ್ತು ಲಯನ್ ಕ್ಲಬ್ನ ಮುಖಾಂತರ ಈ ರೀತಿಯ ಜೊತೆಗೂಡುವಂಥ ಕಾರ್ಯಕ್ರಮ ಒಂದು ನಿಜವಾಗಿಯೂ ಭವಿಷ್ಯ ದಿನಗಳಿಂದ ಉತ್ತಮವಾದ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇಕ್ಬಾಲ್ ಅವರು ಈಗಾಗಲೇ ಬಹಳ ಸ್ಪಷ್ಟವಾಗಿ ಸೌಹಾರ್ದತೆಯ, ಸಮಾಜತೆ ಮತ್ತು ಸೋದರತೆಯ ಒಂದು ಸಂದೇಶವನ್ನು ಕೂಡ ಈಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ನಾನು ಕೂಡ ಭಾಷಣಕ್ಕೆ ಹೋಗೋ ಮುಂಚೆ ಅದು ಅಸೆಂಬ್ಲಿ ಭಾಷಣ ಹೋಗೋ ಮುಂಚೆ ಒಂದು 2 ಕಾಲ್ ಮಾಡಲಿಕ್ಕಿದೆ. ಒಂದು ನಮ್ಮ ಮೊಹಮ್ಮದ್ ಕುಂಜಿ ಅವರಿಗೆ, ಮತ್ತೊಂದು ನಮ್ಮ ಮೊಹಮ್ಮದ್ ಅಲಿ ಅವರಿಗೆ. ಇವತ್ತು ಬೆಳಿಗ್ಗೆ ಕೂಡ ಫೋನ್ ಮಾಡಿ ಕೇಳಿದ್ರು, ಕಾರ್ಯಕ್ರಮ ಹೋಗ್ತಾ ಇದ್ದೇನೆ, ಏಕೆ ಮಾಡೋ ಪಾಯಿಂಟ್ ಇಲ್ಲಿ ಬಂದು ನೋಡ್ತೇನೆ, ಇವರಿಬ್ಬರು ಕೂಡ ಕೂತ್ಕೊಂಡಿದ್ದೆ, ಇವ್ರ ಮುಂದೆ ನಾನೇನು ಹೇಳಿ ಇವ್ರು ಮಾತ್ರ ಪರಿಸ್ಥಿತಿ ಆಗಂತ ವಿಚಾರಕ್ಕೆ. ಆದ ಕಾರಣ ಬಹುಶಃ ಇಬ್ಬರು ಕೂಡ ಯಾಕಂತ ಹೇಳಿದರೆ ಎಷ್ಟೇ ದೇಶ ವಿಶ್ವದ ಎಷ್ಟೇ ದೊಡ್ಡ ನಾಯಕನಿಗೆ ಕೂಡ ಅವರದೇ ಆದ 4-5 ಅಡ್ವೈಸರ್ ಇದ್ದಾರೆ. ಅಡ್ವೈಸರ್ ಇಲ್ಲದೆ ಒಬ್ಬ ನಾಯಕ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಕೆಲವರು ಇಟ್ಕೊಂಡಿದ್ದೆ, ಅಗತ್ಯ ಬಂದಾಗ ಕೇಳಿಕೊಂಡು ಮುಂದೆ ಹೋಗುವ ಒಂದು ವಿಚಾರ. ಅದರಲ್ಲಿ ಇವರಿಬ್ಬರು ಕೂಡ ಇಲ್ಲಿ ವೇದಿಕೆ ಮುಂದೆ ಕೂತ್ಕೊಂಡು ನನಗೂ ಕೂಡ ಆಗಿದ್ದಾಗ ತಮ್ಮ ಸ್ಪಷ್ಟವಾದ ಆ ಸಂದೇಶ ಮತ್ತು ಸಲಹೆ ಸೂಚನೆ ಕೊಡೋದು ವಿಚಾರ ಇವತ್ತಾಗಿದೆ. ಬಹುಶಃ ನಾನು ಹಿಂದೆ ಕೂಡ ಹೇಳಿದ್ದೆ, ನಾವು ಹುಟ್ಟುವಾಗ ಯಾರು ಕೂಡ ಬಹುಶಃ ಇದೇ ಜಾತಿ ಧರ್ಮದಲ್ಲಿ ಹುಟ್ಟಬೇಕಂದ್ರೆ ಯಾರು ಕೂಡ ಹೇಳಿಲ್ಲ. ಒಬ್ಬ ಮನುಷ್ಯನ ಜೀವನ ಸಂಬಂಧದಲ್ಲಿ ನಮಗೆ ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ಯಾವುದೂ ಕೂಡ ಇಲ್ಲ. ನನ್ನ ತಂದೆ ಯಾರಾಗಬೇಕಂತ ಹೇಳುವಂಥ ಅವಕಾಶ ನಮಗೆ ನಿಮಗಿಲ್ಲ. ನಮ್ಮ ತಾಯಿ ಯಾರಾಗಬೇಕಂತ ಹೇಳುವ ಅವಕಾಶ ನಮಗೆ ನಿಮಗಿಲ್ಲ. ನಮಗೆ ತಂಗಿ ಬೇಕಾ ಬೇಡವಂತ ಹೇಳುವಂಥ ಅವಕಾಶ ನಮಗಿಲ್ಲ. ನಮಗೆ ತಮ್ಮ ಬೇಕಾ, ಅಣ್ಣ ಬೇಕಾ, ಇದ್ದು ಯಾವ ಹೈಟ್ ಇರಬೇಕು, ಯಾವ ಕಲರ್ ಇರಬೇಕು, ಯಾವುದು ಕೂಡ ನಮಗೆ ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ಇಲ್ಲ. ಒಬ್ಬ ಮನುಷ್ಯನ ಜೀವನ ಸಂಬಂಧದಲ್ಲಿ ನಮಗೆ ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ಯಾವುದು ಕೂಡ ಇಲ್ಲ. ಏನಾದರೂ ಒಂದು ಆಯ್ಕೆ ಮಾಡಿಕೊಳ್ಳೋ ಅವಕಾಶ ಇದ್ದರೆ ನನ್ನ ಹೆಂಡತಿ ಯಾರಾಗಬೇಕು, ನನ್ನ ಗಂಡ ಯಾರಾಗಬೇಕೆಲ್ಲ ಒಂದು ಆಯ್ಕೆ ಮಾತ್ರ ಇದೆ. ಅದು ಕೂಡ ಭಾಳ ಕಷ್ಟ ಇದೆ. ಅದೊಂದು ಅವಕಾಶ ಮಾತ್ರ ಒಂದೇ ಜೀವನ ಇರುವುದಿದ್ದರೆ ಅದು ಒಂದು ಮಾತ್ರ. ಹಾಗಾದ್ರೆ ನಾವು ಆಲೋಚನೆ ಮಾಡಬೇಕು, ಈ ಸಂಬಂಧ ಕಲ್ಪಿಸುವವರು ಯಾರು ನಮಗೆ ಸ್ಪಷ್ಟ ಅರ್ಥ ಆಗ್ತದೆ. ಈ ಸರ್ವ ದೇವರು ನಮ್ಮನ್ನೆಲ್ಲ ಇವತ್ತು ಕಲ್ಪಿಸಿದ್ರೆ ಮಾಡ್ತಾರೆ. ದೇವರಿಗೆ ಮನಸ್ಸಿದ್ರೆ ಒಂದೇ ಧರ್ಮ ಮಾಡಿಬಿಡ್ಬೋದು, ಟೆನ್ಷನ್ನೇ ಬೇಡ, ಒಟ್ಟಿಗೆ ಇರಲಿ ಅಂತೇಳಿ ದೇವರು ಕೂಡ ಇವತ್ತು ಆಲೋಚನೆ ಮಾಡಿದ್ದಾರೆ. ಏಕೆಂದರೆ ಸುಂದರವಾದ ತೋಟದಲ್ಲಿ ಬೇರೆ ಬೇರೆ ಹೂಗಳು ಬಹಳ ಚಂದವಾಗಿ ಕಾಣ್ತದ. ಅದೇ ರೀತಿಯಲ್ಲಿ ಸಮಾಜದಲ್ಲಿ ಕೂಡ ಬೇರೆ ಬೇರೆ ಜಾತಿ ವರ್ಗದವರು ಕೂಡ ಇವತ್ತು ಇದ್ದುಕೊಂಡು ಅತ್ಯಂತ ಸಂತೋಷ ಒಂದು ಉತ್ತಮವಾದ ಸಮಾಜ, ಭವ್ಯವಾದ ಭಾರತ ಕಟ್ಟುವಂಥ ಅವಕಾಶ ಆಗಬೇಕಂತ ಹೇಳಿ ನಾವೆಲ್ಲರೂ ಕೂಡ ಜೊತೆಯಾಗಿ ಸಮಾಜ ದೇಶದಲ್ಲಿ ಇವತ್ತಿದ್ದೇವೆ. ನಮ್ಮ ಜವಾಬ್ದಾರಿ ಏನಿದೆ, ನಮ್ಮ ಧರ್ಮವನ್ನು ನಾವು ಅಚ್ಚುಕಟ್ಟಾಗಿ ಆಚರಿಸಿ ಇನ್ನೊಬ್ಬ ಧರ್ಮ ಗೌರವ ಕೊಟ್ಟು ಈ ಸಂಸ್ಕೃತಿಯಲ್ಲಿ ಪಾಲ್ಗೊಂಡು ಈ ಭಾರತದ ಸಂಸ್ಕಾರ ಪರಂಪರೆ ಉಳಿಸಿಕೊಂಡು ಬೆಳೆಸಿಕೊಳ್ಳಲಿಕ್ಕೆ ದೊಡ್ಡ ಒಂದು ಶಕ್ತಿಯಾಗಿ ಕೊಡುವಂಥ ಕೆಲಸ ನಮ್ಮ ಪ್ರತಿಯೊಬ್ಬರ ಕೊಡುಗೆ ಇವತ್ತು ಜವಾಬ್ದಾರಿಯಾಗಿದೆ. ಈ ರೀತಿಯ ಕಾರ್ಯಕ್ರಮ ಇದಕ್ಕೆಲ್ಲ ಕೂಡ ಒಂದು ಶಕ್ತಿ ಕೊಡುವಂಥ ಕೆಲಸ ಇವತ್ತು ಹಾಗೆ ಆಗ್ತದೆ. ನಾನು ಇವತ್ತು ಹೇಳಿಕೆ ಇವತ್ತು ಬಯಸ್ತೇನೆ. ಭಾರತ ದೇಶ ನಾವು ವಿಶ್ವದ ಯಾವುದೇ ದೇಶಕ್ಕೆ ಹೋಗೋಕ್ಕೆ ಸಿಗಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಬೇರೆ ದೇಶದಲ್ಲೆಲ್ಲ ಕೂಡ 1 ಹಬ್ಬ 2 ಹಬ್ಬ ತಪ್ಪಿದ್ರೆ 3 ಹಬ್ಬ, ಅದಕ್ಕಿಂತ ಜಾಸ್ತಿ ಹಬ್ಬ ಇಡೀ ವರ್ಷದಲ್ಲಿ ಇಲ್ಲ. ನಮಗೆ ದಿವಸಕ್ಕೆ ತಿಂಗಳಿಗೆ 3 ಹಬ್ಬ, ಒಂದೊಂದು ತಿಂಗಳಲ್ಲಿ 3 ಹಬ್ಬ ಬರುವಂಥದ್ದು ವಿಚಾರಗಳಿರ್ತದೆ. ಪ್ರತಿ ತಿಂಗಳು ಹಬ್ಬ ಇರ್ತದೆ, ಪ್ರತಿ ತಿಂಗಳು ಬೇರೆ ಬೇರೆ ವಿಚಾರಗಳಿರ್ತದೆ. ಆಚೆ ಇದು ಬೇರೆ ಯಾವುದೇ ದೇಶಕ್ಕೆ ನೀವು ಹೋದಾಗ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅವರ ಟೆನ್ಷನ್ ಇರ್ತಾರೆ, ಅವರು ಬರ್ತಾರೆ ಹೋಗ್ತಾರೆ ಹೋಗ್ತಾರೆ. ಬಹುಶಃ ಈ ರೀತಿಯ ಒಗ್ಗೂಡಿಕೊಳ್ಳಲಿಕ್ಕೆ, ಸೇರಿಕೊಳ್ಳಲಿಕ್ಕೆ, ಬೆಳೆದುಕೊಳ್ಳುವಂಥ ಅವಕಾಶ ಬೇರೆ ದೇಶದಲ್ಲಿ ಸಿಕ್ಕುದು ಬಹಳಷ್ಟು ಇವತ್ತು ಕಡಿಮೆ. ದಪ್ಪನ್ನ ಬಾರಿಸುವುದರ ಮೂಲಕ ಈ ಸುಂದರ ಕಾರ್ಯಕ್ರಮವನ್ನು ಲಯನ್ ಕೆ ದೇವದಾಸ್ ಭಂಡಾರಿ ಅವರು ಅಧಿಕೃತವಾಗಿ ಉದ್ಘಾಟಿಸುತ್ತಿದ್ದಾರೆ. ಅದರ ಜೊತೆಗೆ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಕೆ ದೇವದಾಸ್ ಭಂಡಾರಿ ಅವರು ಡಿಸ್ಟ್ರಿಕ್ಟ್ ಈವೆಂಟ್ಸ್ ಅನ್ನು ಸಹ ಲಾಂಚ್ ಮಾಡ್ತಾ ಇದ್ದಾರೆ. ಬಹಳ ಸುಂದರವಾದ ಈ ಒಂದು ಕಾರ್ಯಕ್ರಮದ ಪ್ರಾರಂಭ ಆಗಿದೆ. ದಯವಿಟ್ಟು ಎಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಮ್ಮ ಸಂತೋಷ ಸಂಭ್ರಮವನ್ನು ಸಹ ಈ ಸಂದರ್ಭದಲ್ಲಿ ಹಂಚಿಕೊಳ್ಳಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಸ್ನೇಹಿತರೆ, UT ಖಾದರ್ ಅವರನ್ನ ಈ ಸಂದರ್ಭದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಕೆ ದೇವದಾಸ್ ಭಂಡಾರಿ ಅವರು ಅಧಿಕೃತವಾಗಿ ಅವರನ್ನು ಗೌರವಿಸಿ ಸನ್ಮಾನಿಸಬೇಕು. ಬಂಟ್ವಾಳ ತಾಲೂಕಿನ ಕುರ್ನಾಡು ಗ್ರಾಮದ ಮಧ್ಯನಡ್ಕ ಎಂಬಲ್ಲಿ ಸಮಾಜದ ಎಲ್ಲ ಆಯಾಮಗಳಲ್ಲಿ ಅತ್ಯುತ್ಪನ್ನವಾಗಿ ಸೇವೆ ಸಲ್ಲಿಸಿದ ಹಾಜಿ ಇಬ್ರಾಹಿಂ ಹಾಗೂ ಖತೀಜಮ್ಮರವರ 6ನೇ ಪುತ್ರನಾಗಿ ಜನನ. ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಕುರ್ನಾಡು ಗ್ರಾಮದಲ್ಲಿ ಪೂರೈಸಿದ ಇವರು ಓರ್ವ ಆದರ್ಶ ಕೃಷಿಕರಾಗಿ ಗುರುತಿಸಿಕೊಂಡರು. ತನ್ನ ತಂದೆಯವರ ಆದರ್ಶ ಪುತ್ರರಾಗಿ ಸಮಾಜದ ಎಲ್ಲ ವರ್ಗದ ಜನರೊಂದಿಗೆ ಗುರುತಿಸಿಕೊಂಡ ಇವರು ತನ್ನ ತಂದೆಯವರ ಸಮಾಜಮುಖಿ ಚಿಂತನೆಗಳನ್ನು, ಸೇವಾ ಚಟುವಟಿಕೆಗಳನ್ನು ತನ್ನ ಜೀವನದಲ್ಲಿ ಪರಿಪೂರ್ಣವಾಗಿ ಅಳವಡಿಸಿಕೊಂಡು
ತೊಡಗಿಸಿಕೊಂಡು ಮಧ್ಯನಡ್ಕ ಪರಿಸರದಲ್ಲಿ ಮಧ್ಯನಡ್ಕದ ಮುತ್ತು ಎಂಬ ಬಿರುದನ್ನು ಪಡೆದರು. ಅವಿಭಕ್ತ ಕುಟುಂಬದ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಬದ್ಧತೆಯಿಂದ ನಿರ್ವಹಿಸಿದ ಇವರು ತನ್ನ ಕುಟುಂಬದ 60 ಜನರ ಸುಖ ದುಃಖಗಳಲ್ಲಿ ಭಾಗಿಯಾದರು. ಒಂದು ಕಾಲಕ್ಕೆ ಆ ಪರಿಸರದಲ್ಲಿ ರಸ್ತೆ ಸಂಪರ್ಕವಿಲ್ಲದ ಸಂದರ್ಭದಲ್ಲಿ ರಸ್ತೆ ನಿರ್ಮಾಣದ ಕಾರ್ಯದಲ್ಲಿ ತನ್ನನ್ನು ಅವಿರತವಾಗಿ ತೊಡಗಿಸಿಕೊಂಡ ಗ್ರಾಮದ ಜನರ ಹಿತಾಸಕ್ತಿಗೋಸ್ಕರ ತನ್ನ ಜಮೀನನ್ನು ದಾನ ಮಾಡಿದವರು ಇವರು. ಮಿತ್ತಕೋಡಿ ಕುರ್ನಾಡು ಸಂಪರ್ಕಿಸುವ ಕೊಂಡಿ ರಸ್ತೆಯ ನಿರ್ಮಾಣದ ರೂವಾರಿಗಳಲ್ಲಿ ಒಬ್ಬರಾಗಿ ಜಾತಿ ಮತ ಭೇದವಿಲ್ಲದೆ ತನ್ನನ್ನು ನಿಶ್ಚಾರ್ಥವಾಗಿ ತೊಡಗಿಸಿಕೊಂಡ ಇವರು ಸಮಾಜದ ಯಾವುದೇ ವರ್ಗದ ಜನರು ಸಹಾಯಕ್ಕಾಗಿ ಬಂದರೆ ಉದಾರ ಮನಸ್ಸಿನಿಂದ ಸಹಾಯ ಹಸ್ತವನ್ನು ನೀಡಿ ಅವರ ಕಷ್ಟ ಕಾರ್ಪಣ್ಯಗಳಲ್ಲಿ ಪಾಲುದಾರರಾದ ಇವರೇ ಮಧ್ಯನಡ್ಕ ಹಾಜಿ ಇಸ್ಮಾಯಿಲ್ ರವರು. ಇವರ ಮುಂದಿನ ಬದುಕು ಆಯುರಾರೋಗ್ಯ ಭಾಗ್ಯ ಸಂತೃಪ್ತಿ ಸಮೃದ್ಧಿ ಆಗಲೆಂದು ನಾವು ದೇವರೊಂದಿಗೆ ಅನುಗ್ರಹಿಸಲೆಂದು ನಾವು ದೇವರೊಂದಿಗೆ ಪ್ರಾರ್ಥಿಸುವ. ವಂದನೆಗಳು. ಕಾಲೇಜಿನಲ್ಲಿ ಒಂದಾದವರು ಕಾಲೇಜನ್ನೇ ಕಟ್ಟಿದ ಫೌಜಿಯಾ ಮತ್ತು ಸಮೀರಾ ಏಮ್ಸ್ ಸ್ಥಾಪಿಸಿದ ಹುಡುಗಿಯರ ಕಥೆ ಇದು. ದೊಡ್ಡದೊಂದು ಸಾಧನೆ ಮಾಡಬೇಕೆಂದು ಹಂಬಲಿಸುತ್ತಿದ್ದ ಪುತ್ತೂರು ಉಪ್ಪಿನಂಗಡಿ ಸಮೀಪದ ಆತೂರಿನ ಫೌಜಿಯಾ ಹಾಗೂ ಆತೂರಿನ ಸಮೀಪದ ಕಡಬದ ಸಮೀರಾ ಮಂಗಳೂರು ಯೂನಿವರ್ಸಿಟಿಯಲ್ಲಿ MA ಪದವಿ ಮುಗಿಸಿ 2012ನೇ ಇಸವಿಯಲ್ಲಿ ಕಡಬದಲ್ಲಿ PUC ಕಲಾ ವಾಣಿಜ್ಯ ವಿಭಾಗದ ಟ್ಯುಟೋರಿಯಲ್ ಪ್ರಾರಂಭಿಸಿರುತ್ತಾರೆ. ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದ ಫೌಜಿಯಾ ಮತ್ತು ಸಮೀರಾ ಛಲದಿಂದ ರಾತ್ರಿ ಹಗಲು ದುಡಿದು ಅವಿರತ ಶ್ರಮದಿಂದ ಟ್ಯುಟೋರಿಯಲನ್ನು ಪ್ರಥಮ ದರ್ಜೆ ಕಾಲೇಜಾಗಿ ಮಾರ್ಪಾಟು ಮಾಡಿ ಉಪ್ಪಿನಂಗಡಿ, ಸುಬ್ರಹ್ಮಣ್ಯ ಮತ್ತು ಕಡಬದ ಸಮಸ್ತ ಜನರ ಕನಸನ್ನು ಸಾಕಾರ ಮಾಡಿರುತ್ತಾರೆ. ಏಮ್ಸ್ ಎಂದು ಪ್ರಥಮ ದರ್ಜೆ ಕಾಲೇಜಿಗೆ ನಾಮಕರಣ ಮಾಡಿ 2013-14ನೇ ಇಸವಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದು ಬಡ ಆಸಕ್ತರಿಗೆ ಉಚಿತ ಶಿಕ್ಷಣ, ಉಳಿದ ಮಕ್ಕಳಿಗೆ ಕಡಿಮೆ ಶುಲ್ಕ ಪಡೆದು ಉತ್ತಮ ಗುಣಮಟ್ಟದ ಪದವಿ ಶಿಕ್ಷಣ ನೀಡಿ ಕಡಬ, ಉಪ್ಪಿನಂಗಡಿ, ಸುಬ್ರಹ್ಮಣ್ಯ ಪರಿಸರದ ಎಲ್ಲ ಜಾತಿ ಧರ್ಮಗಳ ಬಂಧುಗಳ ಹೆಮ್ಮೆಯ ವಿದ್ಯೆಯ ಸಂಸ್ಥೆಯಾಗಿದೆ. 10 ಮಕ್ಕಳಿಂದ ಆರಂಭವಾದ ಏಮ್ಸ್ ಕಾಲೇಜ್ ಈಗ 180 ಮಕ್ಕಳ ವಿದ್ಯಾಯ ಸಮುಚ್ಚಯವಾಗಿ ಬೆಳೆದಿದೆ. ಫೌಜಿಯಾ ಮತ್ತು ಸಮೀರಾ ಎಂಬ ಇಬ್ಬರು ಹೆಣ್ಣು ಮಕ್ಕಳ ಅಪ್ರತಿಮ ಸಾಧನೆಯ ಏಮ್ಸ್ ಪದವಿ ಪೂರ್ವ ಕಾಲೇಜ್ ಮುಂದಿನ ದಿನಗಳಲ್ಲಿ ಸ್ವಂತ ಸ್ಥಳದಲ್ಲಿ ಕಟ್ಟಡ ನಿರ್ಮಿಸಿ ವಿದ್ಯಾದಾನ ಮಾಡುವ ಕನಸು ಹೊತ್ತಿರುವ ಕಡಬದ ಈ ಇಬ್ಬರು ಕಣ್ಮಣಿಗಳಿಗೆ ಅಭಿನಂದಿಸುತ್ತಾ ಫೌಜಿಯಾ ಮತ್ತು ಸಮೀರನವರನ್ನು ಈ ಸಭೆಗೆ ಹೆಮ್ಮೆಯಿಂದ ಪರಿಚಯಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ಈ ಸಮಾರಂಭದಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ಳುವುದರ ಮೂಲಕ ಈ ವೇದಿಕೆಯ ಘನತೆ ಗೌರವವನ್ನು ಹೆಚ್ಚಿಸಿದ್ದಾರೆ. ಅವರೆಲ್ಲರನ್ನು ಎಲ್ಲ ಹಿರಿಯರು, ಸಚಿವರು, ಅತಿಥಿಗಳು ಸೇರಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಬಹಳ ಸುಂದರವಾದಂತಹ ಕ್ಷಣ. ಓರ್ವ ಹಿರಿಯ ಜೀವಿ ಸಮಾಜ ಸೇವೆಗಾಗಿ ತನ್ನ ಸರ್ವಸ್ವವನ್ನು ಮುಡಿಪಾಗಿಟ್ಟು ಇವತ್ತು ನಮ್ಮಿಂದ ಗುರುತಿಸಲ್ಪಡ್ತಿದ್ದಾರೆ, ನಮ್ಮಿಂದ ಸನ್ಮಾನಿಸಲ್ಪಡ್ತಿದ್ದಾರೆ. ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರವರಿಗೆ ಈ ಒಂದು ಶಾಲೆಯನ್ನು ಹೊದಿಸುವುದರ ಮೂಲಕ ಲಯನ್ಸ್ ಕ್ಲಬ್ಬಿನ ತತ್ವ ಆದರ್ಶಗಳಿಗೆ ಬದ್ಧವಾದಂತಹ ಈ ವ್ಯಕ್ತಿಗೆ ಮತ್ತೊಮ್ಮೆ ಅವರು ಸನ್ಮಾನಿಸುತ್ತಿದ್ದಾರೆ. ಅದೇ ರೀತಿ ನಮ್ಮ ಜೊತೆಗೆ ಇರುವಂತಹ ಫೌಜಿಯಾ ಮತ್ತು ಸಮೀರಾ ಅವರಿಗೂ ಸಹ ನಮ್ಮ ಅತಿಥಿಗಳು, ಸಚಿವರು ಎಲ್ಲರೂ ಸೇರಿ ಅವರನ್ನು ಸಹ ಗೌರವಿಸುತ್ತಿದ್ದಾರೆ. ಈ ಗೌರವ ಮತ್ತು ಸನ್ಮಾನ ಕೇವಲ ಅವರನ್ನ ಗುರುತಿಸುವುದಕ್ಕೆ ಮಾತ್ರವಲ್ಲ, ಇಂತಹ ಕೆಲಸಗಳು ನಾವು ಸಹ ಇಚ್ಛಿಸಿದರೆ ಮಾಡಬಹುದಾಗಿದೆ. ನಮಗೂ ಸಹ ಇದೊಂದು ಪ್ರೇರಣೆಯಾಗಬೇಕು. ಸಮಾಜ ಸೇವೆ ಯಾರೋ ಮಾಡುವಂತಹ ಕೆಲಸ ಅಲ್ಲ, ಸಮಾಜ ಸೇವೆ ನಾವೆಲ್ಲ ಸೇರಿ ಮಾಡಬೇಕಾದಂತಹ ಕೆಲಸ. ಆ ಕೆಲಸಕ್ಕೆ ತಮ್ಮನ್ನು ಒಗ್ಗಿಸಿಕೊಂಡಂತಹ ಈ ಮೂವರಿಗೆ ಅತ್ಯಂತ ಹೃದಯ ಸ್ಪರ್ಶಿಯಾದಂತಹ ಸನ್ಮಾನ. ದಯವಿಟ್ಟು ಫೌಜಿಯಾ ಮತ್ತು ಸಮೀರಾ ಇವರನ್ನೆಲ್ಲ ಸನ್ಮಾನಿಸಿದಂತಹ ಸಚಿವರಿಗೆ, ಎಲ್ಲ ಅತಿಥಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. And I also recognize the presence of all College Students Association General Secretary
Majid Kodipada, and our PDT Kishore Rao is here. Welcome you, sir. And I also extend the dignitaries who have ಯುವತಿಕರ ಹೀಗೆ ಎಲ್ಲಾದರೂ ಹೋದ್ರೆ ಒಂದು ರೀತಿಯ ಸಂಚಲನವನ್ನು ನಡೆಸುತ್ತಿರ್ತಾರೆ. ನಾವು ಏನೇನೋ ಕಾರ್ಯಕ್ರಮಗಳನ್ನು ಹಾಕೊಂಡು ಹೋಗೋದು, ಆದರೆ ಯುವತಿಕರ ಬಂದ ಕೂಡಲೇ ಅವರ ಪ್ರೀತಿಗೋ ಸೆಳೆತಕ್ಕೋ ಬಲಿಯಾಗಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ನಮ್ಮ ಸಚಿವ ಯುವತಿ ಖಾದರ್ ಅವರನ್ನ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಅವರು ಗೌರವಿಸುತ್ತಿದ್ದಾರೆ. ಅವರಿಗೆ ತಮ್ಮ ಗೌರವವನ್ನು ಸಲ್ಲಿಸುತ್ತಿದ್ದಾರೆ. ಸದಾ ನಮ್ಮ ಪ್ರೀತಿ ಯುಟಿ ಖಾದರ್ ಅವರ ಮೇಲೆ ಆಶೀರ್ವಾದದ ರೂಪದಲ್ಲಿ ಹೀಗೆ ಇರ್ತದೆ ಅಂತೇಳಿ ನಾವು ಬಯಸ್ತಾ ಇದ್ದೇವೆ. ಯುಟಿ ಖಾದರ್ ಅವರಿಗೆ ದೇವರು ಆಯುರ ಆರೋಗ್ಯವನ್ನ ನೀಡಲಿ. ಅವರಿಂದ ಈ ನಾಡಿಗೆ, ಈ ಜಿಲ್ಲೆಗೆ, ನಮ್ಮೆಲ್ಲರಿಗೆ ಇನ್ನೂ ಹೆಚ್ಚಿನ ಸೇವೆ ದೊರಕುವಂತ ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಉತ್ತಮ ವ್ಯಕ್ತಿ ಇರ್ತಾರಂತೆ. ಇವತ್ತು ನಾವು ಎಂದಿದ್ರು ಹೇಳ್ತೇವೆ, ಯುಟಿ ಖಾದರ್ ಅವರ ಯಶಸ್ಸಿನ ಹಿಂದೆ ಇರುವ ಮತ್ತೊಬ್ಬ ವ್ಯಕ್ತಿ ಇದ್ದರೆ ಅವರ ಪರ್ಸನಲ್ ಸೆಕ್ರೆಟರಿ ಮೊಹಮ್ಮದ್ ಲಿಫ್ಜರ್. ಇವತ್ತು ಲಯನ್ಸ್ ಕ್ಲಬ್ ಅವರನ್ನ ಗುರುತಿಸಿ ಇಂತಹ ಸಾರ್ವಜನಿಕ ಸಮಾರಂಭದಲ್ಲಿ ಇಷ್ಟು ಪ್ರೀತಿಪೂರ್ವಕವಾಗಿ ಮೊಹಮ್ಮದ್ ಲಿಫ್ಜತ್ ಅವರನ್ನ ಸನ್ಮಾನಿಸುತ್ತಾ ನಗುಮುಖದ ಲಿಫ್ಜತ್ಗೆ ನೀವು ರಾತ್ರಿ 12 ಆಗಲಿ, ರಾತ್ರಿ 2 ಆಗಲಿ, ರಾತ್ರಿ 3 ಗಂಟೆಗೆ ಆಗಲಿ ನೀವು ಫೋನ್ ಮಾಡಿದರೆ ಆ ಫೋನ್ ಅನ್ನು ರಿಸೀವ್ ಮಾಡಿ ನಿಮಗೆ ಉತ್ತರಿಸುವ ಮತ್ತು ಸಚಿವರೊಂದಿಗೆ ನಿಮ್ಮ ಸಂಪರ್ಕವನ್ನು ಏರ್ಪಡಿಸುವ ಒಬ್ಬ PS ಇವತ್ತು ಒಬ್ಬ ಮಂತ್ರಿಗಿದ್ದಾರೆ. ಅದು ನಮ್ಮ ಪ್ರೀತಿಯ ಮೊಹಮ್ಮದ್ ಲಿಫ್ಜತ್. ಅವರಿಗಾಗಿ ನೀವೆಲ್ಲ ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆಯನ್ನು ತರಬೇಕಾಗಿ ನಾನು ವಿನಯಪೂರ್ವಕ ಕೇಳಿಕೊಂಡಿದ್ದೇನೆ. ಈ ಕಾರ್ಯಕ್ರಮಕ್ಕೆ ನಾವು ಮುನ್ನುಡಿಯನ್ನು ಬರೆದಿದ್ದೇವೆ. ಆ ಮೂಲಕ ನಮ್ಮ ಲಯನ್ಸ್ ಹಬ್ಬಗಳ ಹೆಬ್ಬಾಗಿಲು ಆರಂಭಗೊಂಡಿದೆ, ತೆರೆದುಕೊಂಡಿದೆ. ಹಾಗಾಗಿ ಈ ಕಾರ್ಯಕ್ರಮ ಈ ಸೆಲೆಬ್ರೇಷನ್ ಕಾರ್ಯಕ್ರಮ ನಮ್ಮ ಪ್ರಥಮ ಕಾರ್ಯಕ್ರಮ ಆಗಿದೆ. ಬಹುಶಃ ಹಬ್ಬಗಳ ಸಂಭ್ರಮ ಬರ್ತಕ್ಕಂಥ ಆರಂಭದಲ್ಲಿ ಈ ಒಂದು ಲಯನ್ಸ್ನ ಕಳೆದ ವರ್ಷ ಕೂಡ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದೆವು. ನಮ್ಮ ಇಕ್ಬಾಲ್ರವರ ಮೊಹಮ್ಮದ್ ಇಕ್ಬಾಲ್ ಅವರ ಸಾರಥ್ಯದಲ್ಲಿ ವಿಟ್ಲದಲ್ಲಿ ಜರುಗಿತ್ತು, ಒಳ್ಳೆ ರೀತಿಯಲ್ಲಿ ಜರುಗಿತ್ತು. ಬಹುಶಃ ಈ ಕಾರ್ಯಕ್ರಮಕ್ಕೆ ಯಾರನ್ನ ಮುಖ್ಯ ಸಂಯೋಜಕರನ್ನಾಗಿ ನೇಮಕ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ನಮಗೆ ನೆನಪಿಗೆ ಬಂದದ್ದು ಜನಾಬ್ KS ಸಯೀದ್ರವರು. ಒಬ್ಬ ಕರ್ನೀರ ಕ್ಲಬ್ಬಿನ ಅಧ್ಯಕ್ಷರಾಗಿ ಅವರ ಮನೆಯಲ್ಲಿ ನಾವು ಸಂಭ್ರಮಿಸಿದಂಥ ಆ ದಿನಗಳು, ಅವರ ಅಧ್ಯಕ್ಷರಾಗಿ ಆಯ್ಕೆಯಾದಾಗ, ಆ ಒಂದು ವಿದ್ಯುಕ್ತವಾಗಿ ಆಯ್ಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಮನೆಗೆ ಭೇಟಿ ಕೊಟ್ಟಾಗ ಆ ಮನೆಯ ಒಂದು ವಾತಾವರಣ, ಅವರಲ್ಲಿರ್ತಕ್ಕಂಥ ಒಂದು ಮನೆಯಲ್ಲಿರ್ತಕ್ಕಂಥ ಶಿಸ್ತು ಮತ್ತು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಅಷ್ಟು ಜನರನ್ನು ಅವರು ನಡೆಸಿಕೊಂಡಂಥ ರೀತಿ, ಒಂದು ಸಂಘಟನಾ ಸಾಮರ್ಥ್ಯ ಮತ್ತು ಒಂದು ಪ್ರೀತಿ ವಿಶ್ವಾಸದ ಒಂದು ಅದು ಮನೆಯಾಗಿತ್ತು. ಹಾಗಾಗಿ ಆ ಕಾರ್ಯಕ್ರಮ ನೋಡಿದ ಮೇಲೆ ನನಗೆ ನಮ್ಮ ಯೋಗ ಅವರನ್ನು ಈ ಒಂದು ಈದ್ ಸೆಲೆಬ್ರೇಷನ್ ಕಾರ್ಯಕ್ರಮಕ್ಕೆ ಅವರನ್ನು ಆಯ್ಕೆ ಮಾಡಬೇಕು, ಆ ಮೂಲಕ ಅದಕ್ಕೊಂದು ಹೊಸ ಕಾಯಕಲ್ಪವನ್ನು ನೀಡಬೇಕು, ಹೊಸ ಭಾಷ್ಯವನ್ನು ಬರೆಯಬೇಕು ಅನ್ನುವಂಥ ಆಲೋಚನೆಯೊಂದಿಗೆ ಅವರನ್ನು ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿದ್ರು. ಅವರೊಟ್ಟಿಗೆ ನಮ್ಮ ಎಲ್ಲ ಲಯನ್ಸ್ ಬಂಧುಗಳು, ನಮ್ಮೊಟ್ಟಿಗೆ DC ಗಳು, ಕೋಆರ್ಡಿನೇಟರ್ ಎಲ್ಲರೂ ಕೂಡ ಹೋಗಿ ಕೇಳಿಕೊಂಡಾಗ ಆ ಕಾರ್ಯಕ್ರಮದ ರೂಪುರೇಷೆಯನ್ನು ಸಿದ್ಧಪಡಿಸಿ ಈ ರೀತಿ ಆಗಬೇಕು ಅನ್ನುವಂಥ ಒಂದು ಸೂತ್ರವನ್ನು ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ದುಡಿಯುವಂಥ ಒಂದು ಸಂಕಲ್ಪವನ್ನು ಆ ಸಂದರ್ಭದಲ್ಲಿ ಮಾಡಿದರು. ಇದಕ್ಕೆ ಬೆನ್ನೆಲುಬಾಗಿ ನಿಂತಹ ಮೊಹಮ್ಮದ್ ಇಕ್ಬಾಲ್ರವರು, ಅಶ್ರಫ್ರವರು, ಖಾಲಿದ್ರವರು, ರಹತ್ ಉನ್ನೀಸರವರು, ಲುಬಾಸ್ ಶೇಖ್ರವರು, ಮಜೀದ್ರವರು, ಮೊಯ್ದೀನ್ರವರು, ಅದೇ ರೀತಿಯಲ್ಲಿ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಮುಸಲ್ಮಾನ ಬಂಧುಗಳು, ಲಯನ್ಸ್ ಮುಸಲ್ಮಾನ ಬಂಧುಗಳು ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಾಥ್ ನೀಡಿದರು. ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಹಾಗಾಗಿ ಸಯೀದ್ರವರ ಉಪಸ್ಥಿತಿಯಲ್ಲಿ, ಸಯೀದ್ರವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿರ್ತಕ್ಕಂಥ ಸಯೀದ್ರವರ ಒಂದು ಸಂಘಟನಾ ಸಾಮರ್ಥ್ಯದ ನೆಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಾತ್ರ ಅಲ್ಲ, ಈ ಒಂದು ಕಾರ್ಯಕ್ರಮ ಬಹುಶಃ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಕರೆಗೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮ. ನಾವು ಜಾತಿ, ಧರ್ಮ, ಭಾಷೆ, ದೇಶ ಇವೆಲ್ಲವನ್ನು ಮೀರಿ ಬೆಳೆದಂಥ ಒಂದು ಸಂಘಟನೆಯಲ್ಲಿ ನಾವಿದ್ದೇವೆ. ನಮ್ಮ ಸಂಘಟನೆಯಲ್ಲಿ ಹೊಸತನದ ಒಂದು ಪರಿಕಲ್ಪನೆ ಬೇಕು. ನಮ್ಮ ಸೇವಾ ಚಟುವಟಿಕೆಗಳಲ್ಲಿ ಹೊಸತನದ ಆಯಾಮ ಇರಬೇಕು. ಎಲ್ಲಿ ನಾವು ಮುಟ್ಲಿಲ್ಲವೋ ಅಲ್ಲಿಗೆ ಮುಟ್ಟಕ್ಕಂಥ ವ್ಯವಸ್ಥೆ ಆಗಬೇಕು. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಜಾತಿ, ವರ್ಗ, ಜನಾಂಗದವರನ್ನು ಪ್ರೀತಿಯಿಂದ, ಬಾಂಧವ್ಯದಿಂದ ಬೆಸೆಯತಕ್ಕಂಥ, ಅವರನ್ನು ಭಾವನಾತ್ಮಕವಾಗಿ ಒಟ್ಟುಗೂಡಿಸ್ತಕ್ಕಂಥ, ಒಟ್ಟು ಸಮಗ್ರವಾದಂಥ ಚಿತ್ರಣದ ಮೂಲಕ ನಮ್ಮ ಸಂಘಟನೆಯನ್ನು, ಬಾಂಧವ್ಯವನ್ನು ವೃದ್ಧಿ
ಅಭಿವೃದ್ಧಿಪಡಿಸುವ ಮೂಲಕ ಈ ಸಂಘಟನೆಗೆ ಒಂದು ಸುಸ್ಥಿರವಾದಂಥ ಸುದೃಢತೆಯನ್ನು ತರಬೇಕು ಅನ್ನುವಂಥ ಚಿಂತನೆಯೊಂದಿಗೆ ನಮ್ಮ ಅಂತಾರಾಷ್ಟ್ರೀಯ ಅಭಿಯಾನ ಕೂಡ ಆರಂಭಗೊಳಿಸುವಲ್ಲಿ ನಮಗೆ ಅಂತಾರಾಷ್ಟ್ರೀಯ ಅಧ್ಯಕ್ಷೆ ಕೂಡ ಪ್ರೇರಣೆಯಾಗಿದ್ದರು. ಅದಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ನಾವು ಹೊಸ ರೀತಿಯಲ್ಲಿ ಹೊಸ ಭಾವನಾತ್ಮಕವಾದಂಥ ರೀತಿಯಲ್ಲಿ ಈ ಪರ್ವಗಳ ಹಬ್ಬಗಳ ಒಂದು ಮೂಲಕ ಇದಕ್ಕೆ ಮುನ್ನುಡಿಯನ್ನು ಬರೆದಿದ್ದೇವೆ. ಬಹುಶಃ ನಾವು 2 ತಿಂಗಳ ಈ ಒಂದು ದುರಂತಗಳು, ಕೂರ್ಗಿನಲ್ಲಿ ನಡೆದಂಥ ದುರಂತ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ದುರಂತ ಇರ್ಬೋದು, ಅವೆಲ್ಲವೂ ಕೂಡ ನಮ್ಮನ್ನು ಸ್ವಲ್ಪ ಕಂಗೆಡಿಸಿತ್ತು. ಆದರೆ ಈಗ ಅದೆಲ್ಲ ಸಾಧಾರಣವಾಗಿ ಅದು ಇದಕ್ಕೆ ಬಂದಿದೆ. ಒಂದು ಪೂರ್ಣ ವಿರಾಮ ಅಂತಲ್ಲ, ಅದಕ್ಕೊಂದು ಯಥಾಸ್ಥಿತಿಗೆ ಬಂದಿದೆ. ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗೆ ನಾವು ನಮ್ಮೆಲ್ಲ ಲಯನ್ಸ್ ಸಹೋದರರು ಕೈ ಜೋಡಿಸಿದ್ದಾರೆ. ಮಲ್ಟಿಪಲ್ನಲ್ಲಿ ಕೂಡ ಕೈ ಜೋಡಿಸಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೈ ಜೋಡಿಸತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ಈ ಎಲ್ಲ ಒಂದು ಸಮಾಜದ ಸೇವಾ ಮುಖ್ಯವಾಹಿನಿಯಲ್ಲಿ ನಾವೆಲ್ಲ ತೊಡಗಿಸಿಕೊಳ್ಳುವಂಥದ್ದು ನಮ್ಮ ಜಿಲ್ಲೆಯ ಹಿರಿಮೆಯನ್ನು ಗರಿಮೆಯನ್ನು ಹೆಚ್ಚಿಸತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ತೊಡಗಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಗೆ ನಾವು ಬಂದಿದ್ದೇವೆ ಅಂತ ಹೇಳಿ ಅವರು ಹೇಳಿದರು. ಯಾಕೆಂತ ಹೇಳಿದ್ರೆ ಸಮಾಜ ಇವತ್ತು ಕೋಮು ದಳ್ಳೂರಿಯಲ್ಲಿ ಇವತ್ತು ಬೇಯ್ತಾ ಇರುವಂತಹ ಸಿಚುವೇಶನ್, ಅಂತ ಒಂದು ಸನ್ನಿವೇಶದಲ್ಲಿ ಈ ಒಂದು ಲಯನ್ಸ್ ಇಂಟರ್ನ್ಯಾಷನಲ್ ಕ್ಲಬ್ನವರು ಇಂಥ ಒಂದು ಸೌಹಾರ್ದಯುತವಾದಂತಹ ವೇದಿಕೆಯನ್ನು ಕಲ್ಪಿಸಿ ಸಮಾಜದಲ್ಲಿ ಎಲ್ಲರೂ ಕೂಡ ಮತ್ತಷ್ಟು ಸೌಹಾರ್ದಯುತವಾಗಿ ಬಾಳ್ಬೇಕು ಎನ್ನುವಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಟ್ಟು ಇಂಥ ಒಂದು ಸುಂದರವಾದಂಥ ಒಂದು ಸಮಾರಂಭವನ್ನು ಇಲ್ಲಿ ಆರ್ಗನೈಸ್ ಮಾಡಿದ್ದೀರಾ. ತುಂಬ ಸಂತೋಷ ಆಗ್ತಾ ಇದೆ. ಇನ್ನೇನು ಅಂತ ಹೇಳಿದರೆ ಇಲ್ಲಿರುವಂತಹ ಎಲ್ಲ ಮೆಂಬರ್ಸ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ ಇಲ್ಲಿರುವಂತಹ ನಿಮ್ಮ ಯೂನಿಟಿ ಹೇಗಿದೆ ಅನ್ನುವಂಥದ್ದು. ತುಂಬ ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ ನಿಮ್ಮಲ್ಲಿರುವಂತಹ ಒಂದು ಯೂನಿಫಾರ್ಮಿಟಿಯನ್ನು ನೋಡಿ ಇಡೀ ಜಗತ್ತು ಕಲಿಬೇಕಾಗಿದೆ. ತುಂಬ ನಮ್ಮಲ್ಲಿರುವಂತಹ ಏಕತೆಯಿಂದ ಈಗಷ್ಟೇ UT ಖಾದರ್ ಸರ್ ಅವರು ಹೇಳಿದರು, ನಾವು ಹೇಗೆ ಅಮೇರಿಕಾವನ್ನು ಹೇಗೆ ಫಾಲೋ ಮಾಡ್ತೇವೆ, ಇಲ್ಲಿ ನಿಂತ್ಕೊಂಡು ಏನು ಫಾಲೋ ಮಾಡ್ತೇವೆ ಅದು ಸಾಕಾಗೋದಿಲ್ಲ ಅಂತ. ಆದರೆ ನಿಮ್ಮ ಯೂನಿಟಿಯನ್ನು ನೋಡಿದಾಗ ಗೊತ್ತಾಗುತ್ತೆ ನಾವೆಲ್ಲರೂ ಕೂಡ ಹೀಗೆ ಯೂನಿಟಿಯಿಂದ ನಾವು ಮುಂದುವರೆದ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಅಂತೇಳಿ. ಹಾಗೆಯೇ ಈಗ ಒಂದು ಕ್ಷಣದಲ್ಲಿ ನಾವೊಂದು ಕಲ್ತಿರುವಂಥ ಇದರ ಬಗ್ಗೆ ಒಂದು ಸ್ವಲ್ಪ ಅಂದರೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ನಾವು ಕಲಿಯುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿದ್ದದ್ದು ಕೂಡ ಇದೆ ಇಚ್ಛಾಶಕ್ತಿ, ಮತ್ತು ನಾವೇನಾದರೂ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಹೇಳಿ. ನಮ್ಮಲ್ಲಿ ಮನಿ ಪವರ್ ಇರಲಿಲ್ಲ, ಆದರೆ ನಮ್ಮಲ್ಲಿ ಒಂದು ಏನು ಇನ್ನರ್ ಪವರ್ ಇತ್ತು. ಯಾಕೆಂತ ಹೇಳಿದರೆ ನಾವು ಕಲ್ತದನ್ನು ಸಮಾಜಕ್ಕೆ ಕೊಡಬೇಕೆನ್ನುವಂಥದ್ದು ಮಾತ್ರ ಇದೆ. ಬಿಲ್ಡಿಂಗ್ ಅಂದರೆ ನಮ್ಮ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ನಡೀತಾ ಇರುವಂಥದ್ದು ಒಂದು ರೆಂಟೆಡ್ ಬಿಲ್ಡಿಂಗಲ್ಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಆದರೆ ಆ ಒಂದು ರೆಂಟೆಡ್ ಬಿಲ್ಡಿಂಗನ್ನು ನಮಗೆ ಅಂಥ ಒಂದು ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಂಥದ್ದು ನಮ್ಮ ಬಿಲ್ಡಿಂಗ್ನ ಓನರ್ ಆದಂತಹ ಸುಂದರಗೌಡ ಮಂಡೇಕರ್ ಅವರು. ಅವರನ್ನು ಕೂಡ ಈ ಒಂದು ಸಮಯದಲ್ಲಿ ಅವರನ್ನು ಕೂಡ ಸ್ಮರಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಅಂಥ ಉದಾರಿ ಮನಸ್ಸಿರುವಂಥ ಒಬ್ಬ ವ್ಯಕ್ತಿ ಮಾತ್ರ ಅಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರುವಂಥದ್ದು. ಹಾಗೆಯೇ ನಮ್ಮ ಕಮಿಟಿಯ ಮೆಂಬರ್ಸ್ ಇರ್ಬೋದು, ನಮ್ಮ ಕುಟುಂಬಸ್ಥರು ಇರ್ಬೋದು, ಪ್ರತಿಯೊಬ್ಬರ ಸಹಕಾರ ನಮಗೆ ಇದ್ದಿದ್ದರಿಂದಲೇ ಇವತ್ತು ಈ ಒಂದು ಸ್ಟೇಜಲ್ಲಿ ನಾನು ನಿಲ್ಲುವಂತಹ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಆಗಿದೆ. ಹಾಗಾಗಿ ಪ್ರತಿಯೊಬ್ಬರು ಈ ಲೈನ್ಸಲ್ಲಿ ಇರುವಂತಹ ಸಹಕಾರ ನೋಡಿ ತುಂಬ ಖುಷಿಯಾಯಿತು. ಇಂತಹ ಸಹಕಾರಗಳು ನಮಗೆ ಕೂಡ ಸಮಾಜದಲ್ಲಿ ಸಿಕ್ಕರೆ ಮುಂದೊಂದು ದಿನ ನಾವು ಖಂಡಿತವಾಗಿಯೂ ಈ ಒಂದು ದೇಶದಲ್ಲಿ ಏನು ಕನಸು ಕಂಡಿದ್ದೇವೆ ನಮ್ಮ ಒಂದು ಕನಸನ್ನು ಖಂಡಿತ ನೆರವೇರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು. ಈಗಷ್ಟೇ ಸ್ಥಳಾವಕಾಶಕ್ಕಾಗಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದೇವೆ. ಸೊ ಅದರ ಪ್ರೋಸೆಸ್ ಆಗ್ತಾ ಇದೆ. ಬಟ್ ನೀವು ಪ್ರತಿಯೊಬ್ಬರು ಕೂಡ ನಿಮ್ಮಲ್ಲಿರುವಂಥ ಏಕತೆ ನೋಡಿದರೆ ನೀವು ಯಾರೇ ಒಬ್ಬರು ಒಂದು ಲಯನನ್ನು ಪ್ರತಿನಿಧಿಸುವಂಥ ಯಾರೇ ಒಬ್ಬರು ಸರ್ಕಾರಕ್ಕೆ ಒಂದು ರೆಪ್ರೆಸೆಂಟ್ ಮಾಡೋ ನೆಲೆಯಲ್ಲಿ ನಮ್ಮನ್ನು ಒಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಇಂಥ ಎಷ್ಟೋ ಮಕ್ಕಳಿರ್ಬೋದು. ಯಾಕೆಂತ ಹೇಳಿ ನಾವು ಕಲಿಯುವಂತಹ ಸನ್ನಿವೇಶದಲ್ಲಿ ನಾವು ಯಾರು ಕೂಡ ಏನು ತುಂಬಾ ಫಾರ್ವರ್ಡ್ ಆಗಿರುವಂತಹ ಸ್ಟೇಜಲ್ಲಿರೋರು ಆಗಿರಲಿಲ್ಲ. ಸೊ ಅಂತಹ ಸಿಚುವೇಶನಲ್ಲಿ ನಮ್ಮಂಥ ಎಷ್ಟೋ ಇನ್ನೂ ಕೂಡ ಮಕ್ಕಳಿದ್ದಾರೆ, ಅವರಿಗೊಂದು ಎಜುಕೇಷನ್ ಸಿಗಬೇಕು ಅಂತ ಹೇಳಿದರೆ ಎಲ್ಲರ ಸಪೋರ್ಟ್ ಬೇಕು. ಹಾಗಾಗಿ ಈ ಒಂದು ಕ್ಷಣದಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮಗಳು ಇನ್ನಷ್ಟು ಕೂಡ ಈ ಒಂದು ಲಯನ್ಸ್ ತಂಡದಲ್ಲಿ ನಡೀಲಿ. ಆ ದೇವರೆಲ್ಲರಿಗೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ನಮ್ಮ ದೇಶ ಏನು ಹೆಮ್ಮೆ ಪಡುವಂಥ, ಇಡೀ ವಿಶ್ವದಲ್ಲಿ ಹೆಮ್ಮೆ ಪಡುವಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸುವಂಥ ಶಕ್ತಿ ಕೊಡಿ. Cleaning campaign, education, awareness programs in Dakshin Kannada through Youth Wing AIJ, conducting TV programs at Namma TV, Holy Quran subject, and V4 Media, The Message. Ladies and gentlemen, he is bestowed with umpteen number of awards for his peace message. With this, I proudly present to this August Eid none other than Janab Muhammad Kunji, a messenger of peace, an orator and father to this August Eid. ಈದ್ ಅಥವಾ ಬಕ್ರೀದ್, ಅದೇ ರೀತಿ ಹಜ್, ಇದೆರಡು ಜೊತೆಯಾಗಿ ಬರುವುದು. ಈ ಹಜ್ ಮತ್ತು ಬಕ್ರೀದ್ ಸುಮಾರು 4000 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಬದುಕಿದ್ದ ಹಜರತ್ ಇಬ್ರಾಹಿಂ ಎಂಬ ಪ್ರವಾದಿಯ ಬದುಕಿನ ವೃತ್ತಾಂತಗಳನ್ನು ಸ್ಮರಿಸುವಂತಹ ಹಬ್ಬವಾಗಿದೆ, ಆಚರಣೆಯಾಗಿದೆ.
ಪ್ರವಾದಿ ಇಬ್ರಾಹಿಮರನ್ನು ನಾಗರಿಕತೆಗಳ ಪಿತಾಮಹ ಅಂತ ಕರೆಯಲಾಗುತ್ತದೆ. ಜಗತ್ತಿನ ಎಲ್ಲ ಪ್ರಮುಖ ಧರ್ಮಗಳು ಇಬ್ರಾಹಿಮರನ್ನು ಗೌರವಿಸುತ್ತದೆ. ಜಗತ್ತಿನ ಎಲ್ಲ ಪ್ರಮುಖ ಧರ್ಮಗಳು ಇಬ್ರಾಹಿಮರನ್ನು ಬಹಳ ಗೌರವಾನ್ವಿತ ವ್ಯಕ್ತಿಯಾಗಿ ಒಪ್ಪಿಕೊಳ್ತಾರೆ. ಆದ್ದರಿಂದಲೇ ಅವರನ್ನು ನಾಗರಿಕತೆಗಳ ಪಿತಾಮಹ ಎಂದು ಹೇಳಲಾಗುತ್ತದೆ. ಆ ಇಬ್ರಾಹಿಂ ಮತ್ತು ಅವರ ಸಚ್ಚರಿತರಾದಂತಹ ಕುಟುಂಬ, ಆ ಕುಟುಂಬದ ಬದುಕಿನ ವೃತ್ತಾಂತಗಳ ಸಂಸ್ಮರಣೆಯಾಗಿದೆ ಈದ್ ಹಬ್ಬ ಮತ್ತು ಹಜ್. ಈದ್ ಹಬ್ಬದಂದು ಮುಸ್ಲಿಮರು ಒಂದು ಘೋಷಣೆ ಕೂಗ್ತಾ ಇರ್ತಾರೆ. ಆ ಘೋಷಣೆ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆ. ಈದಿನ ಸಂದೇಶ ಅದು, ಈದಿನ ಮೆಸೇಜ್ ಅದು. ಅಲ್ಲಾಹು ಅಕ್ಬರ್ ಅಂದರೆ ನಿಮ್ಮನ್ನು ಸೃಷ್ಟಿಸಿದ ಒಬ್ಬ ದೇವ ಇದ್ದಾನೆ, ಖಂಡಿತ ಇದ್ದಾನೆ. ಆ ದೇವ ಮಾತ್ರ ದೊಡ್ಡವನು. ಇದು ಈದ್ ಹಬ್ಬದ ಪ್ರಮುಖವಾದಂತಹ ಸಂದೇಶವಾಗಿದೆ. ನಮಗೆ ಕೆಲವೊಮ್ಮೆ ನಾವು ದೊಡ್ಡವರು ಅಂತ ಅನಿಸಿಬಿಡುವುದಿದೆ, ವ್ಯಕ್ತಿಗಳಿಗೆ ನಾವು ದೊಡ್ಡವರು ಅಂತ ಅನಿಸಿಬಿಡುವುದಿದೆ, ಸಮುದಾಯಗಳಿಗೆ ನಾವು ದೊಡ್ಡವರು ಅಂತ ಅನಿಸಿಬಿಡುವುದಿದೆ, ಜಾತಿಗಳಿಗೆ ನಾವು ದೊಡ್ಡವರು ಅಂತ ಅನಿಸಿಬಿಡುವುದಿದೆ, ದೇಶಗಳಿಗೆ ನಾವೇ ದೊಡ್ಡವರು ಅಂತ ಅನಿಸಿಬಿಡುವುದಿದೆ. ಮತ್ತು ಜಗತ್ತಿನಲ್ಲಿ ಇವತ್ತು ಯಾವುದೆಲ್ಲ ಸಮಸ್ಯೆಗಳಿವೆಯೋ ಆ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ನಾವು ದೊಡ್ಡವರು ಅಂತ ನಮಗೆ ಅನಿಸಿಬಿಡುವುದರ ಪರಿಣಾಮ. ಆದ್ದರಿಂದಲೇ ಈ ದಿನ ಸಂದೇಶ, ಖಂಡಿತ ನೀವು ದೊಡ್ಡವರಲ್ಲ, ನಿಮ್ಮ ಮೇಲೆ ಒಬ್ಬ ಇದ್ದಾನೆ. ಅವನ ಜಗತ್ತಿನಲ್ಲಿ ನೀವು ಬದುಕುತ್ತಾ ಇರುವುದು. ನೀರು ಅವನ ಅನುಗ್ರಹ, ನೀವು ಸೃಷ್ಟಿ ಮಾಡಿದ್ದಲ್ಲ. ಆಕಾಶ ಭೂಮಿ ನೀವು ಸೃಷ್ಟಿಸಿದ್ದಲ್ಲ. ವಾಯು ನೀವು ಸೃಷ್ಟಿ ಮಾಡಿದ್ದಲ್ಲ. ಆ ಒಬ್ಬ ದೇವನ ಸಹಾಯದಿಂದ, ಅವನ ಅನುಗ್ರಹದಿಂದ ನೀವೆಲ್ಲ ಎಲ್ಲ ಧರ್ಮದವರು ಈ ಭೂಮಿಯಲ್ಲಿ ಬದುಕುತ್ತಾ ಇದ್ದೀರಾ. ಆದ್ದರಿಂದ ಈ ದಿನ ಅತ್ಯಂತ ದೊಡ್ಡ ಸಂದೇಶ ಅಲ್ಲಾಹು ಅಕ್ಬರ್, ದೇವ ಒಬ್ಬ ಇದ್ದಾನೆ. ಒಬ್ಬ ಬುದ್ಧಿಜೀವಿ ಹೇಳಿದ್ರು, ನೀವೆಷ್ಟು ಬೇಕಾದರೂ ಕಲಿಯಿರಿ, ಏನು ಬೇಕಾದರೂ ಮಾಡಿ, 4 ವಿಷಯಗಳನ್ನು ನೀವು ಮರಿಬಾರ್ದು ಅಂತ ಹೇಳಿದ್ರು. 4 ವಿಷಯಗಳು ಯಾವಾಗಲೂ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಖುದಾ ಹೇ, ಮೌತ್ ಹೇ. 2 ವಿಷಯಗಳು ನೀವು ಸ್ಮರಿಸಲೇಬೇಕು. ದೇವನಿದ್ದಾನೆ ಎಂಬುದು ಮರಿಬೇಡಿ ನೀವು ಯಾವಾಗಲೂ. ಒಂದು ದಿವಸ ನಿಮಗೆ ಮರಣ ಬರುತ್ತದೆ. ಅಂದು ನಿಮ್ಮ ಬದುಕು ಉಳಿಸಲಿಕ್ಕೆ ಜಗತ್ತಿನ ಯಾವ ಡಾಕ್ಟರ್ಸ್ಗಳಿಂದಲೂ ಸಾಧ್ಯ ಇಲ್ಲ ಎಂಬ ಸತ್ಯ ನಿಮಗೆ ಗೊತ್ತಿರಬೇಕು. ಮೌತ್ ಹೇ, ಒಂದು ದಿವಸ ನಿಮಗೆ ಖಂಡಿತ ಮರಣ ಬರ್ತದೆ. ಇದೆರಡು ನೀವು ನೆನಪಿಸಿಕೊಳ್ಳಲೇಬೇಕಾದ 2 ವಿಷಯಗಳು. ಇನ್ನು 2 ವಿಷಯಗಳನ್ನು ನೀವು ಮರೆತು ಬಿಡಬೇಕು, ನೆನಪಿಸಲೇಬಾರದು ಅದನ್ನು. ಒಂದು, ನೀವು ಯಾರಿಗಾದರೂ ಮಾಡಿರುವ ಉಪಕಾರ. ಇನ್ನೊಂದು, ಯಾರಾದರೂ ನಿಮಗೆ ಮಾಡಿರುವ ಉಪದ್ರವ, ತೊಂದರೆ. ಇದೆರಡನ್ನು ನೀವು ಎಂದೂ ಬದುಕಿನಲ್ಲಿ ನೆನಪಿಸಿಕೊಳ್ಬಾರ್ದು ಅಂತ ಒಬ್ಬ ಬುದ್ಧಿಜೀವಿ ಈ ಜಗತ್ತಿಗೆ ಪಾಠ ಕಲಿಸಿಕೊಟ್ಟರು. ನಾನು ಹೇಳುತ್ತಿರುವುದು, ಈ ದಿನ ಬಹಳ ದೊಡ್ಡ ಸಂದೇಶ, ದೇವ ದೊಡ್ಡವನು. ಜಗತ್ತಿನಲ್ಲಿ ಇವತ್ತು ಕಠಿಣತೆ ಹೆಚ್ಚಾಗ್ತಾ ಇದೆ. ನಾವೆಲ್ಲ ಬಹಳ ಮುಂದುವರಿದವರು. ಮಾಡರ್ನ್, ಪೋಸ್ಟ್ ಮಾಡರ್ನ್, ಪೋಸ್ಟ್ ಮಾಡರ್ನ್ ಯುಗದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಆದರೆ ಕಠಿಣತೆ ಹೆಚ್ಚಾಗ್ತಾ ಇದೆ ನಮ್ಮಲ್ಲಿ. ನಮ್ಮ ಸಮಸ್ಯೆ ಏನೆಂದರೆ ದೇವರಲ್ಲಿ ನಮಗೆ ಪ್ರಾಮಾಣಿಕವಾದ ನಂಬಿಕೆ ಇಲ್ಲದೆ ಇರುವುದು. ಯಾವ ಮನುಷ್ಯನಿಗೆ ದೇವನ ಮೇಲೆ ಪ್ರಾಮಾಣಿಕವಾದ ನಂಬಿಕೆ ಇರುತ್ತದೆ ಅವ ಎಂದು ಕೂಡ ಒಬ್ಬ ಕಠಿಣ ಹೃದಯಿಯಾಗಲು ಸಾಧ್ಯವೇ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದ ಈ ದಿನ ಅತ್ಯಂತ ದೊಡ್ಡ ಸಂದೇಶ, ದೇವನು ದೊಡ್ಡವನು ಎಂಬುದು. ಎರಡನೆಯದಾಗಿ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತೇನೆ, ಈದ್ ಮತ್ತು ಹಜ್ ಒಬ್ಬ ಮಹಿಳೆಯ ಬದುಕಿನ ವೃತ್ತಾಂತವಾಗಿದೆ. ಮಹಿಳೆ, ನಮಗೆ ಗೊತ್ತಿದೆ, ಇವತ್ತು ಮಹಿಳೆ ಎಂಬುದು ದೊಡ್ಡ ಚರ್ಚೆಯ ವಿಷಯ. ಇವತ್ತಿನ ಪತ್ರಿಕೆಯಲ್ಲೂ ನೀವು ಓದಿದ್ದೀರಿ, CBSEಯಲ್ಲಿ ದೇಶಕ್ಕೆ ಟಾಪರ್ ಆಗಿದ್ದ ಹರಿಯಾಣದ ಹೆಣ್ಣು ಮಗಳು, ಅವಳ ಮೇಲೆ ಅವಳು ರಾಷ್ಟ್ರಪತಿಯಿಂದ ಪ್ರಶಸ್ತಿ ಪಡೆದ ಹೆಣ್ಣು ಮಗಳಾಗಿದ್ದಳು. ಅಂತಹ ಒಬ್ಬಳು ಹೆಣ್ಣು ಮಗಳು ಕಾಲೇಜಿಗೆ ಹೋಗಲಿಕ್ಕೆ ಬಸ್ಸು ಕಾಯುತ್ತಿರುವಾಗ 19 ವರ್ಷ ವಯಸ್ಸಿನ ಯುವತಿಯ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಆಗ್ತದೆ. ಇವತ್ತಿನ ಪತ್ರಿಕೆಯಲ್ಲಿ ನಾವು ಓದಿ ದುಃಖಪಟ್ಟು ಬಂದಂತಹ ಘಟನೆ. ನಾನು ಹೇಳುತ್ತಿರುವುದು, ಮಹಿಳೆ ಎಂಬುದು ಇವತ್ತಿಗೂ
ಯಾವುದೆಲ್ಲ ಕಾನೂನುಗಳನ್ನು ಮಾಡಿಯೂ, ಪ್ರತ್ಯೇಕ ನ್ಯಾಯಾಲಯ, ಪ್ರತ್ಯೇಕ ಪೊಲೀಸ್ ಸ್ಟೇಷನ್ ಎಲ್ಲವನ್ನು ಮಾಡಿಯೂ ಕೂಡ ಇವತ್ತಿಗೂ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ತಡೆಗಟ್ಟಲು ಯಾವ ಕಾನೂನುಗಳಿಗೂ ಸಾಧ್ಯ ಆಗ್ತಾ ಇಲ್ಲ. 14 ಶತಮಾನಗಳ ಆಚೆ ಪ್ರವಾದಿ ಮೊಹಮ್ಮದರು ಒಂದು ಪಾಠ ಕಲಿಸಿಕೊಟ್ಟರು. ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳು ಕೊನೆಗೊಳ್ಳಬೇಕಾದರೆ ಮಹಿಳೆಯರ ಬಗ್ಗೆ ನಿಮಗಿರುವ ದೃಷ್ಟಿಕೋನ ಬದಲಾಗಬೇಕು. ಮಹಿಳೆ ಅಂದರೆ ಸೌಂದರ್ಯ, ಮಹಿಳೆ ಅಂದರೆ ಶರೀರ ಮಾತ್ರ ಎಂದು ತಿಳಿಯುವ ಮಾನಸಿಕತೆಯಿಂದ ನೀವು ಹೊರಗೆ ಬರಬೇಕು. ಮಹಿಳೆಯ ಬಗ್ಗೆ ನಿಮಗಿರುವ ಮಾನಸಿಕ ಸ್ಥಿತಿ ಬದಲಾಗದ ಹೊರತು ಮಹಿಳೆಯರಿಗೆ ಗೌರವದಿಂದ ಬದುಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈ ದಿನ ಅತ್ಯಂತ ದೊಡ್ಡ ಸಂದೇಶ. 4000 ವರ್ಷಗಳ ಆಚೆ ಈ ಭೂಮಿಯಲ್ಲಿ ಬದುಕಿದ್ದ ಹಾಜರ ಎಂಬ ಮಹಿಳೆ, ಆ ಮಹಿಳೆ ದೇವನ ಮೇಲೆ ವಿಶ್ವಾಸ ಇದ್ದ, ಬಹಳ ಉನ್ನತವಾದ ಚಾರಿತ್ರ್ಯವನ್ನು ಹೊಂದಿದ್ದ ಹಾಜರ ಎಂಬ ಮಹಿಳೆ. ಆ ಮಹಿಳೆಯ ಬದುಕಿನ ಒಂದೊಂದು ಚಟುವಟಿಕೆಗಳನ್ನು ದೇವ ಆರಾಧನೆಗಳು ಅಂತ ನಿಶ್ಚಯಿಸ್ತಾರೆ. ಅವರು ಕೈಬಾದ ಪವಿತ್ರ ಕೈಬಾ ಭವನದ ಹತ್ತಿರದಲ್ಲಿ ಅವರು ಕುಳಿತುಕೊಳ್ತಾರೆ. ಆ ಕುಳಿತುಕೊಂಡ ಜಾಗವನ್ನು ದೇವ ಅದು ಕೈಬಾದ ಭಾಗ ಅಂತ ಹೇಳಿದ. ಕೈಬಾದ ಭಾಗ ಅಂದು ಹಾಜರ ನೀರಿಲ್ಲದ ಒಂದು ಮರುಭೂಮಿಯಾಗಿತ್ತದು. ಹಾಜರ ತನ್ನ ಮಗುವಿಗೆ ನೀರು ಸಿಗಬಹುದು ಅಂತ ಓಡಾಡಿದ್ರು ಸಫಾ ಮತ್ತು ಮರ್ವಾ ಎಂಬ 2 ಗುಡ್ಡಗಳ ನಡುವೆ. ದೇವರನ್ನು ಸ್ಮರಿಸಿ ಓಡಿದ್ದಲ್ಲ, ತನ್ನ ಮಗುವಿಗೆ ನೀರಿಗಾಗಿ ಓಡಿದ್ದು. ಆ ಓಡಿದ ಘಟನೆಯನ್ನು ದೇವ ಹೇಳಿದ ಹಜ್ಜಿನ ಒಂದು ಕಡ್ಡಾಯ ಕರ್ಮವಾಗಿ ಕುರ್ಆನ್ ನಿಶ್ಚಯಿಸ್ತದೆ. ಜಗತ್ತಿನ ಕೊನೆಯ ತನಕ ಯಾರೆಲ್ಲ ಹಜ್ಜಿಗೆ ಹೋಗ್ತೀರೋ ಅಂದು ಹಾಜರ ಓಡಾಡಿದ ಅದೇ ಜಾಗದಲ್ಲಿ, ಹಾಜರ ಓಡಾಡಿದ ಅದೇ ರೀತಿಯಲ್ಲಿ ನೀವು ಓಡಬೇಕು. ಅದು ಹಜ್ಜಿನ ಕಡ್ಡಾಯವಾದ ಕರ್ಮವಾಗಿದೆ ಎಂದು ಒಬ್ಬ ಮಹಿಳೆಯ ಬದುಕನ್ನು ಆಧರಿಸಿ ಒಂದು ಆರಾಧನೆ ನಿರ್ಧರಿಸಲ್ಪಡುತ್ತದೆ. ಮುಸ್ಲಿಂ ಮಹಿಳೆ ಇವತ್ತು ದೊಡ್ಡ ಚರ್ಚೆಯ ವಸ್ತು. ನೀವೆಲ್ಲಿ ನೋಡಿದ್ರೂ ಮುಸ್ಲಿಂ ಮಹಿಳೆ ಚರ್ಚೆ ಆಗ್ತಲೇ ಇರುತ್ತದೆ. ಅಲ್ಲಾಮಾ ಇಕ್ಬಾಲ್ ಒಮ್ಮೆ ಹೇಳಿದ್ರು, ನಾನು ಒಬ್ಬ ಮುಸ್ಲಿಂ ಅಲ್ಲದೆ ಇರುತ್ತಿದ್ದರೆ, ನಾನು ಮುಸ್ಲಿಂ ಆದ ಕಾರಣಕ್ಕೆ ನನಗೆ ಗೊತ್ತಿದೆ ಪವಿತ್ರ ಕುರಾನ್ ದೇವನಿಂದ ಅವತೀರ್ಣಗೊಂಡ ಗ್ರಂಥ. ನಾನೊಬ್ಬ ಮುಸ್ಲಿಂ ಅಲ್ಲದೆ ಇರುತ್ತಿದ್ದರೆ ನಾನು ಹೇಳುತ್ತಿದ್ದೆ ಕುರ್ಆನ್ ಒಬ್ಬ ಮಹಿಳೆ ಬರೆದ ಗ್ರಂಥ ಅಂತ ನಾನು ಪ್ರತಿಪಾದಿಸ್ತಾ ಇದ್ದೆ. ಯಾಕೆಂದರೆ ಮಹಿಳೆಯರ ಬಗ್ಗೆ ಇಷ್ಟು ಪ್ರತಿಪಾದನೆಗಳಿರುವ ಒಂದು ಧಾರ್ಮಿಕ ಗ್ರಂಥ ಜಗತ್ತಿನಲ್ಲಿ ಬೇರೆ ಇಲ್ಲ ಅಂತ ಹೇಳ್ತಾರೆ ಅಲ್ಲಾಮಾ ಇಕ್ಬಾಲ್. ಈ ಜಗತ್ತಿನಲ್ಲಿ ಯಾವುದಾದರೂ ಒಂದು ಧಾರ್ಮಿಕ ಗ್ರಂಥದಲ್ಲಿ ಮಹಿಳೆ ಎಂಬ ಒಂದು ಅಧ್ಯಾಯ ಇರುವುದಾದರೆ ಅದು ಪವಿತ್ರ ಕುರ್ಆನ್ನಲ್ಲಿ ಮಾತ್ರ. ಮಹಿಳೆ ಎಂಬ ಒಂದು ಅಧ್ಯಾಯವೇ ಇದೆ ಕುರ್ಆನ್ನಲ್ಲಿ. ಅಂದರೆ ಇದನ್ನು ಸ್ಮರಿಸುವ ಈ ಸಂದರ್ಭದಲ್ಲಿ ಬಹಳ ಪ್ರಚಲಿತವಾದ ಒಂದು ವಿಷಯ ಏನೆಂದರೆ ಒಬ್ಬ ಮಹಿಳೆಗೆ ಇರುವ ಗೌರವ, ಒಬ್ಬ ಮಹಿಳೆಯ ಸ್ವಾತಂತ್ರ್ಯ, ಒಬ್ಬ ಮಹಿಳೆಯ ಸ್ವಾಭಿಮಾನ. ಆ ಸ್ವಾಭಿಮಾನದ ಸ್ವಾತಂತ್ರ್ಯದ ಬದುಕನ್ನು ಸ್ಮರಿಸುವಂತಹ ಒಂದು ಹಬ್ಬವಾಗಿದೆ ಈದ್ ಮತ್ತು ಹಜ್. ಸಹೋದರ ಸಹೋದರಿಯರೇ, ನೀವು ದೇವಭಯ ಇರುವವರಾದರೆ ಹಾಜರ ಯಾಕೆ ಆ ಎತ್ತರಕ್ಕೆ ಏರ್ತಾರೆ ಅಂತ ಕೇಳಿದರೆ, ಹಾಜರ ಎಂಬ ಮಹಿಳೆಗೆ ದೇವರಲ್ಲಿ ನಂಬಿಕೆ ಇತ್ತು, ದೇವ ಭಯ ಇತ್ತು. ಬದುಕು ಹಲವು ರೀತಿಯ ಮೌಲ್ಯಗಳಿಂದ ಕೂಡಿದ್ದ ಬದುಕಾಗಿದೆ. ಆದ್ದರಿಂದಲೇ ಅವರ ಹೆಸರಲ್ಲಿ ಆರಾಧನೆಗಳು, ಅವರ ಸ್ಮರಣೆಯಲ್ಲಿ ಆರಾಧನೆಗಳು ನಿಶ್ಚಯಿಸಲ್ಪಡುತ್ತದೆ, ಹಬ್ಬಗಳು ನಿಶ್ಚಯಿಸಲ್ಪಡುತ್ತದೆ. ಬಹಳ ಶ್ರೇಷ್ಠವಾಗಿ ಜಗತ್ತು ಅವರನ್ನು ಸ್ಮರಿಸ್ತದೆ. ವಿಭಜನೆಯ ಕಾಲದಲ್ಲಿ ನಾವೆಲ್ಲ ಬದುಕುತ್ತಾ ಇದ್ದೇವೆ. ನಾವು ಮನುಷ್ಯರನ್ನು ಮಾತ್ರ ಅಲ್ಲ ದೇವರುಗಳನ್ನು ಕೂಡ ವಿಭಜಿಸಿಬಿಟ್ಟಿದ್ದೇವೆ. ಮನುಷ್ಯರನ್ನು ಮಾತ್ರ ಅಲ್ಲ ದೇವರುಗಳನ್ನು ಕೂಡ ವಿಭಜನೆ ಮಾಡಿಬಿಟ್ಟಿದ್ದೇವೆ ನಾವೆಲ್ಲ. ಹಿಂದೂಗಳಿಗೆ ಬೇರೆ ದೇವರು, ಮುಸ್ಲಿಮರಿಗೆ ಬೇರೆ ದೇವರು, ಕ್ರೈಸ್ತರಿಗೆ ಬೇರೆ ದೇವರು. ನಮ್ಮ ಕಾಮನ್ ಸೆನ್ಸ್ ಹೇಳ್ತಾ ಇದೆ ಈ ಜಗತ್ತಿಗೆ ಒಬ್ಬನೇ ದೇವ ಇರುವುದು ಅಂತ. ಈ ಜಗತ್ತಿಗೆ ನನ್ನನ್ನು ಯಾವ ದೇವ ಸೃಷ್ಟಿಸಿದ್ದಾನೋ ನನ್ನ ಹಿಂದೂ ಸಹೋದರರನ್ನು ಅದೇ ದೇವ ಸೃಷ್ಟಿಸಿದ್ದಾನೆ ಅಂತ ನನ್ನ ಕಾಮನ್ ಸೆನ್ಸ್ ಹೇಳುತ್ತದೆ. ನನ್ನನ್ನು ಯಾವ ದೇವ ಸೃಷ್ಟಿಸಿದ್ದಾನೋ ನನ್ನ ಕ್ರೈಸ್ತ ಸಹೋದರರನ್ನು ಅದೇ ದೇವ ಸೃಷ್ಟಿಸಿದ್ದಾನೆ. ಬೇರೆ ದೇವರಿಲ್ಲಲ್ಲ. ಒಂದು ಬಸ್ಸಿಗೆ ಏಕಕಾಲಕ್ಕೆ 2 ಡ್ರೈವರ್ಸ್ಗಳಿದ್ರೆ ಏನಾಗ್ಬೋದು? ಒಂದು ರಾಜ್ಯಕ್ಕೆ ಏಕಕಾಲಕ್ಕೆ 2 ಮುಖ್ಯಮಂತ್ರಿ ಇದ್ರೆ ಏನಾಗ್ಬೋದು? ಸಿಸ್ಟಮ್ ಖಂಡಿತ ನಡೆಯುವುದಿಲ್ಲ, ಸರ್ವನಾಶ ಆಗ್ತದೆ. ಈ ಜಗತ್ತಿಗೆ ಒಂದಕ್ಕಿಂತ ಹೆಚ್ಚು ದೇವರುಗಳಿರ್ತಿದ್ದರೆ ಈ ಜಗತ್ತು ಎಂದೋ ಸರ್ವನಾಶ ಆಗ್ತಾ ಇತ್ತು, ಯಾವಾಗಲೂ ಸರ್ವನಾಶ ಆಗ್ತಾ ಇತ್ತು. ಆದ್ದರಿಂದ ಇದೆಲ್ಲ ನಾವು ಎಲ್ಲೇ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಪಡಿಬೇಕು ಅಂತ ಇಲ್ಲ, ಇದು ತಿಳಿಯಲಿಕ್ಕೆ ನಮ್ಮ ಕಾಮನ್ ಸೆನ್ಸ್ ಹೇಳ್ತಾ ಇದೆ ಈ ಜಗತ್ತಿಗೆ ಒಬ್ಬನೇ ದೇವ ಇದೆ. ಮುಸ್ಲಿಮರ ದೇವರು ಅವನೇ, ಹಿಂದೂಗಳ ದೇವರು ಅವನೇ, ಕ್ರೈಸ್ತರ ದೇವರು ಅವನೇ, ದೇವರೇ ಇಲ್ಲ ಅಂತ ಹೇಳುವವರ ದೇವರು ಅವನೇ. ಆದರೆ ನಾವು
ದೇವರುಗಳನ್ನು ಕೂಡ ವಿಭಜಿಸಿ ಬಿಡ್ತಾ ಇದ್ದೇವೆ. ಒಬ್ಬೊಬ್ಬರಿಗೂ ಬೇರೆ ಬೇರೆ ದೇವರುಗಳು ಅಂತ ಹೇಳಿಕೊಂಡು ದೇವರ ಹೆಸರಲ್ಲೂ ನಾವೆಲ್ಲ ಕಚ್ಚಾಟ ನಡೆಸ್ತಾ ಇದ್ದೇವೆ. ಇಂತಹ ಸಂದರ್ಭಗಳಲ್ಲಿ ನಿಜವಾಗಿಯೂ ಧರ್ಮಗಳು ಕಲಿಸಿಕೊಟ್ಟ ಮೌಲ್ಯಗಳು, ಧರ್ಮಗಳು ಈ ಜಗತ್ತಿಗೆ ಏನನ್ನು ಬೋಧಿಸಿದೆ, ಧರ್ಮಗಳು ಈ ಜಗತ್ತಿಗೆ ಕೊಟ್ಟಂತಹ ಮಾರ್ಗದರ್ಶನಗಳೇನು, ಹಬ್ಬಗಳ ಸಂದರ್ಭದಲ್ಲಾದರೂ ನಾವು ಅದನ್ನು ಖಂಡಿತವಾಗಿಯೂ ಸ್ಮರಿಸಬೇಕಾಗಿದೆ. ಯಾಕೆಂದರೆ ಇವತ್ತು ನಮ್ಮಲ್ಲಿರುವುದು ಪೈಶಾಚಿಕತೆ. ಜಗತ್ತಿನ ಎಲ್ಲ ಧರ್ಮಗಳು ಪೈಶಾಚಿಕತೆಯ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ. ಎಲ್ಲ ಧರ್ಮಗಳು ಪೈಶಾಚಿಕತೆಯ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ. ಪೈಶಾಚಿಕತೆಯಿಂದ ನೀವು ದೂರ ಇರಬೇಕು ಅಂತ ಕಲಿಸಿಕೊಟ್ಟಿದೆ. ಇವತ್ತು ನಮ್ಮ ಮನಸ್ಸುಗಳನ್ನು ಪೈಶಾಚಿಕತೆ ನಮ್ಮ ಮನಸ್ಸುಗಳ ಮೇಲೆ ಪ್ರಭಾವ ಬೀರ್ತಾ ಇದೆ. ಅದರ ಪರಿಣಾಮ ನಾವೆಲ್ಲ ಇವತ್ತು ಧಾರಾಳ ಡಿಗ್ರಿಗಳಿವೆ, ನಮ್ಮ ಜೊತೆ ಧಾರಾಳ ಶಿಕ್ಷಣ ಇದೆ. ಇದೆಲ್ಲ ಇದ್ದುಕೊಂಡು ಯಾವುದೂ ಇಲ್ಲದವರ ಹಾಗೆ ನಾವೆಲ್ಲ ಬದುಕುತ್ತಾ ಇದ್ದೇವೆ. ವಿಶ್ವಾಸ ಇಲ್ಲದ, ನಂಬಿಕೆ ಇಲ್ಲದ, ಸಹಿಷ್ಣುತೆ ಇಲ್ಲದ, ಪ್ರೀತಿಯೇ ಇಲ್ಲದ ಬರಡು ಮರುಭೂಮಿಯಾಗಿರುವ ಮನಸ್ಸುಗಳೊಂದಿಗೆ ಯಾಕೆ ಬದುಕುತ್ತಾ ಇದ್ದೇವೆ ಅಂತ ಕೇಳಿದ್ರೆ, ಬದುಕಿನಲ್ಲಿ ಎಥಿಕ್ಸ್ ಎಂಬುದಿಲ್ಲಲ್ಲ. ಬದುಕಿಗೆ ಏನಾದರೂ ಎಥಿಕ್ಸ್ ಇರಬೇಕಲ್ಲ, ಏನಾದರೂ ಮೌಲ್ಯ ಇರಬೇಕಲ್ಲ. ಎಥಿಕ್ಸ್ಗಳೆಲ್ಲಿಂದ ಸಿಗ್ತದೆ? ಮೌಲ್ಯಗಳೆಲ್ಲಿಂದ ಬರ್ತದೆ? ಜಗತ್ತಿಗೆ ಉಪನಿಷತ್ತು, ಬೈಬಲ್, ಗೀತೆ, ಕುರ್ಆನ್ ಇದೆಲ್ಲವೂ ಎಥಿಕ್ಸ್ ಕಲಿಸಿಕೊಟ್ಟಿದ್ದ, ಮೌಲ್ಯಗಳನ್ನು ಕಲಿಸಿಕೊಟ್ಟಿದೆ. ನೋಡಿ, ಜಗತ್ತಿನಲ್ಲಿ ಯಾವ ಧರ್ಮಕ್ಕೂ ಯಾವ ಧರ್ಮದಿಂದಲೂ ಯಾವ ಬೆದರಿಕೆಯೂ ಇಲ್ಲ. ಗೊತ್ತಿರಬೇಕು ನಮಗೆ. ನಾವೆಲ್ಲ ಕೆಲವೊಮ್ಮೆ ಹೀಗೆ ಭಾವಿಸ್ತೇವೆ, ಹಿಂದೂ ಧರ್ಮಕ್ಕೆ ಇಸ್ಲಾಮಿನಿಂದ ಬೆದರಿಕೆ ಇದೆ, ಅಥವಾ ಇಸ್ಲಾಂ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಬೆದರಿಕೆ ಇದೆ. ನಾನು ಹೇಳುತ್ತಿದ್ದೇನೆ, ಯಾವ ಧರ್ಮಕ್ಕೂ ಯಾವ ಧರ್ಮದಿಂದಲೂ ಬೆದರಿಕೆ ಇಲ್ಲ. ಹಿಂದೂಗಳು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡುವುದರಿಂದ ಮುಸ್ಲಿಮರಿಗೇನು ಸಮಸ್ಯೆ ಇದೆ? ಅವರು ದೇವಸ್ಥಾನದಲ್ಲಿ ಹೋಗಿ ಹೇಳುವ ಮಾತು ಓಂ ಶಾಂತಿ. ಹಿಂದೂ ಧರ್ಮ ಅಂದರೆ ಅದು ಅಂತ ತಿಳಿದುಕೊಂಡ ಒಬ್ಬ ವ್ಯಕ್ತಿ ನಾನು. ಶಾಂತಿಗಾಗಿ ಇರುವ ಹಂಬಲ, ಶಾಂತಿಗಾಗಿ ಇರುವ ಪ್ರಾರ್ಥನೆ, ಶಾಂತಿಗಾಗಿ ಇರುವ ದಾಹ, ಶಾಂತಿಗಾಗಿ ಇರುವ ಅರ್ಪಣೆ, ಅದು ಇಲ್ಲದಿದ್ದರೆ ಒಂದು ಹಿಂದೂ ಧರ್ಮವನ್ನು ನಿಮಗೆ ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹುಮ್ಮ ಅಂತ ಸಲಾಂ ವ ಮಿಂಕ ಸಲಾಂ ವ ಇಲೈಕ ಯರ್ಜಿഉ ಸಲಾಂ. ಕುರ್ಆನ್ನಲ್ಲಿ ಯಾ ಅಯ್ಯುಹನ್ನಾಸ್ ಎಂಬ ಕರೆಯ ಇರುವುದು, ಓ ಮನುಷ್ಯರೇ ಅಂತ ಕುರ್ಆನ್ ಕರೆಯುವುದು, ಓ ಮನುಷ್ಯರೇ. ನಮಾಜನ ನಂತರ ನೀವು ಪ್ರಾರ್ಥನೆ ಮಾಡಬೇಕು, ದೇವ ನೀನು ಶಾಂತಿ, ನಿನ್ನಿಂದಲೇ ಶಾಂತಿ, ನಿನ್ನ ಕಡೆಗೆ ಶಾಂತಿ ಮರಳುತ್ತದೆ, ನಮಗೆ ಶಾಂತಿಯ ಬದುಕನ್ನು ಕೊಡು, ಶಾಂತಿಯ ಭವನದಲ್ಲಿ ಮರಣಾನಂತರ ನನ್ನನ್ನು ಸೇರಿಸು. ಪರಸ್ಪರ ಭೇಟಿಯಾಗುವಾಗ ಅಸ್ಸಲಾಮು ಅಲೈಕುಂ ಹೇಳಿ, ನಿಮ್ಮ ಮೇಲೆ ಶಾಂತಿ ಇರಲಿ ಎಂಬ ಪ್ರಾರ್ಥನೆ ಅದು. ಹೀಗೆ ಶಾಂತಿ ಕಲಿಸಿಕೊಟ್ಟ ಒಂದು ಧರ್ಮದಿಂದ ಬೇರೆ ಧರ್ಮದವರಿಗೇನು ಸಮಸ್ಯೆ ಇದೆ? ನನ್ನ ಪ್ರವಾದಿ ನನಗೆ ಕಲಿಸಿಕೊಟ್ಟಿದ್ದಾರೆ, ನನ್ನ ನೆರೆಮನೆಯಲ್ಲಿ ಒಬ್ಬ ಗಣೇಶನ ಮನೆ ಇದ್ದರೆ, ನನ್ನ ನೆರೆಯಲ್ಲಿ ಒಬ್ಬ ಜೋಸಫನ ಮನೆ ಇದ್ದರೆ, ನಾಳೆ ನೀನು ಸ್ವರ್ಗಕ್ಕೆ ಹೋಗಬೇಕಾದರೆ ನಿನ್ನ ನೆರೆಯಲ್ಲಿದ್ದ ಗಣೇಶ ನಿನಗೆ ಸರ್ಟಿಫಿಕೇಟ್ ಕೊಡದೆ ನಿನಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಪ್ರವಾದಿ ನನಗೆ ಕಲಿಸಿಕೊಟ್ಟಿದ್ದಾರೆ. ಎಷ್ಟು ಉದಾತ್ತವಾದ ಚಿಂತನೆ ಅದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದರು, ಅವರು ಪರಲೋಕದ ಬಗ್ಗೆ ಕಲಿಸಿಕೊಟ್ಟ ಧರ್ಮ ಇಸ್ಲಾಂ. ಅಕೌಂಟಬಿಲಿಟಿ ಕಲಿಸಿಕೊಟ್ಟು, ಉತ್ತರದಾಯಿತ್ವದ ಪ್ರಜ್ಞೆ. ನಿಮ್ಮ ಪ್ರತಿಯೊಂದು ಕರ್ಮಗಳು ದೇವನ ಬಳಿ ಪ್ರಶ್ನಿಸಲ್ಪಡುತ್ತದೆ, ಅದಕ್ಕೆ ಪ್ರತಿಫಲ ಇದೆ, ನೀವು ಮಾಡಿರುವ ಅಪರಾಧಗಳಿಗೆ ಶಿಕ್ಷೆ ಇದೆ. ಅಕೌಂಟಬಿಲಿಟಿಯ ಬದುಕು ಕಲಿಸಿಕೊಟ್ಟಿದ್ದು ಕುರ್ಆನ್. ಪ್ರವಾದಿಯವರು ಹೇಳಿದ್ರು, ನಿನ್ನ ನೆರೆಮನೆಯಲ್ಲಿರುವ ವ್ಯಕ್ತಿ, ಅವ ಹಿಂದುವೋ ಕ್ರೈಸ್ತನೋ ಧರ್ಮ ಇಲ್ಲದವನೋ ಯಾರೇ ಆಗಿರಲಿ, ಅವ ಸರ್ಟಿಫಿಕೇಟ್ ಕೊಡದೆ ನಿನಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಲಿಸಿಕೊಟ್ಟಿದ್ದಾನೆ. ನಾನು ಹೇಳುತ್ತಿರುವುದು, ಈ ಧರ್ಮವನ್ನು ಪಾಲಿಸುವವನಿಂದ ಸಮಾಜದಲ್ಲಿ ಏನು ಸಮಸ್ಯೆ ಇದೆ? ಅಥವಾ ಯಾವಾಗಲೂ ಪ್ರೀತಿಯ ಸಂದೇಶವನ್ನು ಮಾತ್ರ ಕಲಿಸಿಕೊಡುವ ಕ್ರೈಸ್ತ ಧರ್ಮದಿಂದ ಸಮಾಜಕ್ಕೇನಾದರೂ ಸಮಸ್ಯೆಗಳಿವೆ? ಬಹಳ ಹೊಣೆಗಾರಿಕೆಯೊಂದಿಗೆ ನಾನು ಹೇಳ್ತಾ ಇದ್ದೇನೆ, ಧರ್ಮನಿಷ್ಠರಿಂದ ಈ ಸಮಾಜಕ್ಕೆ ಯಾವ ಸಮಸ್ಯೆ ಆಗಲಿಲ್ಲ. ಸ್ವಾಮಿ ವಿವೇಕಾನಂದರ ಭಾಷಣಗಳನ್ನು ಕೇಳಿ, ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಓದಿ, ಯಾವುದಾದರೂ ಒಬ್ಬ ಹಿಂದೂ ಮುಸ್ಲಿಂ ದ್ವೇಷಿಯಾಗಿದ್ದಾನೆ ಎಂದು ಸಾಬೀತುಪಡಿಸಲು ಯಾರಿಗಾದರೂ ಧೈರ್ಯ ಇದೆಯಾ? ಗುರುನಾನಕರ ಚಿಂತನೆಯಿಂದ, ರಾಮಕೃಷ್ಣ ಪರಮಹಂಸರ ಚಿಂತನೆಗಳಿಂದ, ಬಸವಣ್ಣನವರ ಚಿಂತನೆಗಳಿಂದ, ನಾರಾಯಣ ಗುರುಗಳ ಚಿಂತನೆಗಳಿಂದ ಒಬ್ಬ ಕೋಮುವಾದಿಯಾದ, ಒಬ್ಬ ಮುಸ್ಲಿಂ ವಿದ್ವೇಷಿಯಾದ ಎಂದು ಸಾಬೀತುಪಡಿಸಲಿಕ್ಕೆ ಯಾರಿಗಾದರೂ ಸಾಧ್ಯವೇ? ಅಥವಾ ಈ ದೇಶದಲ್ಲಿ ಬದುಕಿದ್ದ ನೂರಾರು ಸಾವಿರಾರು ಸೂಫಿ ಸಂತರ ಮಾರ್ಗದರ್ಶನಕ್ಕೆ, ಅವರ ಚಿಂತನೆಗಳ ಪರಿಣಾಮವಾಗಿ ಒಬ್ಬ ಮುಸ್ಲಿಂ ಹಿಂದೂ ದ್ವೇಷಿಯಾಗಿದ್ದಾನೆ ಎಂಬುದನ್ನು ಸಾಬೀತುಪಡಿಸಲಿಕ್ಕೆ ಸಮಾಜದಲ್ಲಿ ಯಾರಿಗಾದರೂ ಸಾಧ್ಯವೇ? ಖಂಡಿತ ಇಲ್ಲ. ವಿವೇಕಾನಂದರಿಂದಾಗಿ ಭಾರತದಲ್ಲಿ ಒಂದು ಕೋಮುಗಲಭೆ ನಡೆದದ್ದು, ಬಸವಣ್ಣನವರ ಚಿಂತನೆಗಳಿಂದ ಭಾರತದಲ್ಲಿ ಒಂದು ಕೋಮುಗಲಭೆ ನಡೆದದ್ದು.
ಅಥವಾ ಈ ದೇಶದ ಸೂಫಿ ಸಂತರುಗಳ ಚಿಂತನೆಗಳಿಂದ ಈ ದೇಶದಲ್ಲಿ ಒಂದು ಕೋಮು ಗಲಭೆ ನಡೆದದ್ದು ಅಧಿಕೃತವಾಗಿ ನಾನು ಹೇಳ್ತಾ ಇದ್ದೇನೆ. ಇತಿಹಾಸದ ಪುಟದಲ್ಲಿ ಒಂದೇ ಒಂದು ಉದಾಹರಣೆ ಇದೆ. ಒಂದೇ ಒಂದು ಉದಾಹರಣೆ ಅದಕ್ಕೆ ನಿಮಗೆ ಎಲ್ಲಿ ಹುಡುಕಲಿಕ್ಕೂ ಸಾಧ್ಯ ಇದೆ. ಯಾಕೆಂದರೆ ಧರ್ಮನಿಷ್ಠೆಯಿಂದ ಈ ಸಮಾಜಕ್ಕೆ ಯಾವ ಸಮಸ್ಯೆಯೂ ಆಗಲಿಲ್ಲ, ಆಗುವುದೂ ಇಲ್ಲ. ಆದರೆ ಸಮಸ್ಯೆ ಏನೆಂದರೆ ಇವತ್ತು ಅಧರ್ಮಿಗಳು ಧರ್ಮವನ್ನೆಲ್ಲ ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಧರ್ಮದೊಂದಿಗೆ ಸಂಬಂಧ ಇಲ್ಲದವರು, ಧರ್ಮವನ್ನು ಪ್ರೀತಿಸದವರು, ಧರ್ಮವನ್ನು ಪ್ರಾಮಾಣಿಕವಾಗಿ ಪಾಲಿಸದವರು, ಅವರು ಧರ್ಮ ರಕ್ಷಣೆ, ಎಲ್ಲ ಧರ್ಮಗಳ ಹಣೆಬರ ಇದೆ. ಧರ್ಮದೊಂದಿಗೆ ಸಂಬಂಧ ಇಲ್ಲದ, ಧರ್ಮದೊಂದಿಗೆ ಪ್ರಾಮಾಣಿಕವಾದಿ ಧರ್ಮವನ್ನು ಪಾಲಿಸದ ಜನರು ಧರ್ಮದ ರಕ್ಷಣೆ ಮಾಡಲಿಕ್ಕೆ ಹೊರಟಾಗ ಜಗತ್ತಿನಲ್ಲಿ ಸಮಸ್ಯೆಗಳುಂಟಾಗುತ್ತದೆ, ಸಮಾಜದ ಆರೋಗ್ಯ ಹಾಳಾಗುತ್ತದೆ. ಆದ್ದರಿಂದಲೇ ಈ ಅಧರ್ಮಿಗಳ ಕೈಯಿಂದ ಪವಿತ್ರವಾದ ಧರ್ಮವನ್ನು ರಕ್ಷಿಸಬೇಕಾದರೆ ಇಂತಹ ಒಂದುಗೂಡುವಿಕೆಗಳು, ಅನುಭವಗಳನ್ನು ಹಂಚಿಕೊಳ್ಳುವ ಪ್ರಯತ್ನಗಳು ವ್ಯಾಪಕವಾಗಿ ಸಮಾಜದಲ್ಲಿ ನಡೆಯುತ್ತಾ ಇರಬೇಕು, ವ್ಯಾಪಕವಾಗಿ ನಡೀಬೇಕು. ಜಗತ್ತಿಗೆ ಧರ್ಮಗಳು ಮುಗುಳುನಗೆ ಕಲಿಸಿಕೊಟ್ಟಿತ್ತು ಅಂತ ಹೇಳಲ್ಲ, ನಾನು ಮುಗಿಸ್ತಾ ಇದ್ದೆ. ಜಗತ್ತಿಗೆ ಧರ್ಮಗಳು ಮುಗುಳುನಗೆ ಕಲಿಸಿಕೊಟ್ಟಿದ್ದು. ನಾವು ಇವತ್ತು ಯಾರು ನಗುವುದೇ ಇಲ್ಲ, ನಗುವುದೇ ಇಲ್ಲ. ನಾವು ಯಾರು ಕೂಡ ಮಾತಾಡುವುದೇ ಬಹಳ ಕೋಪದಲ್ಲಿ. ಡಾಕ್ಟರ್ಸ್ಗಳೆಲ್ಲ ಹೇಳ್ತಾ ಇದ್ದಾರೆ, ನೀವು ನಗುತ್ತಾ ಇದ್ದರೆ ಆರೋಗ್ಯ ಬಹಳ ಒಳ್ಳೆಯದಿರ್ತದೆ ಅಂತ. ಸಮಾಜದ ಆರೋಗ್ಯವೂ ಸರಿ ಇರ್ತದೆ, ನಿಮ್ಮ ಆರೋಗ್ಯವೂ ಸರಿ ಇರ್ತದೆ. ಒಬ್ಬರು ನೋಡಿ, ನಮ್ಮ ಭಾವನೆಗಳಿಗೆ, ನಮ್ಮ ನಗುವಿಗೆ, ನಮ್ಮ ದುಃಖಕ್ಕೆ, ನಮ್ಮ ಸಂತೋಷಕ್ಕೆ ಇದಕ್ಕೆ ಧರ್ಮ ಜಾತಿ ಯಾವುದೂ ಇಲ್ಲಲ್ಲ. ಒಬ್ಬರು ಇಂಗ್ಲಿಷ್ನಲ್ಲಿ ಭಾಷಣ ಮಾಡಿದ್ರಂತೆ. ಇಂಗ್ಲಿಷ್ನಲ್ಲಿ ಒಳ್ಳೆಯ ಭಾಷಣ ಆಲಿಸಿದ ಒಬ್ಬ ಕನ್ನಡಿಗ ಹೇಳಿದ್ರಂತೆ, ಅವರು ಸುಮಾರು 40 ನಿಮಿಷಗಳವರೆಗೆ ಭಾಷಣ ಮಾಡಿದ್ದು ಕಂಪ್ಲೀಟ್ ಇಂಗ್ಲಿಷ್. ಅದರ ಮಧ್ಯೆ ಅವರು ಕೆಲವು ಜೋಕ್ ಹೇಳಿದ್ರು, ಅದು ಇಂಗ್ಲಿಷೇ. ಆದರೆ ಭಾಷಣದ ಮಧ್ಯೆ ಅವರು ಜೋರಾಗಿ ಒಮ್ಮೆ ನಕ್ಕು ಬಿಟ್ಟರು, ಆ ನಗು ಮಾತ್ರ ಶುದ್ಧ ಕನ್ನಡ ಭಾಷೆಯಲ್ಲಿ ಆಗಿತ್ತು ಅಂತ. ಅವರು ನಕ್ಕದ್ದು ಕನ್ನಡ ಭಾಷೆಯಲ್ಲಿ. ಅಂದರೆ ಮನುಷ್ಯನ ನಗುವಿಗೆ, ಮನುಷ್ಯನ ದುಃಖಕ್ಕೆ, ಮನುಷ್ಯನ ಸಂತೋಷಕ್ಕೆ, ಮನುಷ್ಯನ ಸಂಭ್ರಮಕ್ಕೆ ಇದಕ್ಕೆ ಯಾವ ಧರ್ಮದ, ಜಾತಿಯ ಯಾವ ಗಡಿಗಳು ಖಂಡಿತ ಇದೆ. ನಾವೆಲ್ಲ ಇವುಗಳನ್ನು ಕೃತಕವಾಗಿ ಸೃಷ್ಟಿಸಿಕೊಳ್ತಾ ಇದ್ದೇವೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈ ಕೃತಕತೆಯನ್ನು ಹೋಗಲಾಡಿಸುವ ಕೆಲಸ ದೇವನೇ ಮಾಡ್ತಾ ಇದ್ದಾನೆ. ಕೇರಳದಲ್ಲಿ ಪ್ರವಾಹ ಬಂದಾಗ ಯಾರೋ ಒಬ್ಬರು ಹೇಳಿದ್ರು, ಕೇರಳದ ಪ್ರವಾಹದಲ್ಲಿ ಕೊಚ್ಚಿ ಹೋದದ್ದು ಕೇರಳದ ಜನರ ಮನೆಗಳು, ಅವರ ವ್ಯಾಪಾರ, ಅವರ ಸೊತ್ತು, ಅವರ ಸಂಪತ್ತು ಎಂಬುದಕ್ಕೆ ಮಿಗಿಲಾಗಿ ಕೇರಳದ ಪ್ರವಾಹದಲ್ಲಿ ಜನರ ಮಧ್ಯೆ ಇದ್ದ ವಿದ್ವೇಷ, ಹಗೆತನ, ಅಸಹಿಷ್ಣುತೆ ಆ ಪ್ರವಾಹದಲ್ಲಿ ಕೊಚ್ಚಿ ಹೋಯಿತು ಅಂತ ಹೇಳಿದ್ರು ಒಬ್ಬ ಮನುಷ್ಯ. ಅಂದರೆ ನೋಡಿ, ನಾವೆಲ್ಲ ಕೆಲವೊಮ್ಮೆ ಈ ಸ್ವಾರ್ಥಕ್ಕಾಗಿ ಅವ ಬೇರೆ ಇವ ಬೇರೆ ಅದು ಇದು ಎಲ್ಲ ಮಾಡಿಕೊಂಡಾಗ ನೀವೆಲ್ಲ ಹಾಗೆ ಅಲ್ಲ, ನೀವು ಸಹಕಾರದೊಂದಿಗೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಎಂಬ ಸಂದೇಶವನ್ನು ದೇವ ನಮಗೆ ನೆನಪಿಸ್ತಾ ಇರ್ತೇನೆ. ಸಹೋದರಿ, ನಾನು ಮುಗಿಸುವುದಕ್ಕಿಂತ ಮುಂಚೆ ಪ್ರೀತಿ ಎಂಬುದು ಬಹಳ ದೊಡ್ಡ ವಿಷಯ. ಪ್ರೀತಿಗೆ ಬದಲಿ ಎಂಬುದಿಲ್ಲ. ಪ್ರೀತಿ ಎಂಬುದು ಎಲ್ಲವನ್ನೂ ಸೋಲಿಸ್ತದೆ. ಪ್ರೀತಿಯ ಬಳಿ ಎಲ್ಲರೂ ಶರಣಾಗ್ತಾರೆ. ಅಮ್ಮ ಅಂದರೆ ಎಷ್ಟು ಇಷ್ಟ ನಮಗೆ. ಅಮ್ಮ ಎಂಬುದು ಎಂತಹ ಭಾವನೆ ಅದು. ಅಮ್ಮ ಅಂದರೆ ನಾವೆಲ್ಲ ಒಂದು ಕ್ಷಣದಲ್ಲಿ ರೋಮಾಂಚನಗೊಳ್ಳುತ್ತೇವೆ. ಯಾಕೆಂದರೆ ಅಮ್ಮ ಎಂಬುದು ಪ್ರೀತಿಯ ಪ್ರತೀಕ ಅದು. ಆದ್ದರಿಂದ ಅಮ್ಮ ಅಂದರೆ ಬಹಳ ಇಷ್ಟ ನಮಗೆ. ಕಾರಣ ಅಮ್ಮ ನಮ್ಮನ್ನು ಪ್ರೀತಿಸ್ತಾಳೆ. ಅಮ್ಮನ ಪ್ರೀತಿ ಅಗಾಧವಾದದ್ದು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ಹಿನ್ನೆಲೆಯಲ್ಲಿ ಒಬ್ಬಳು ಮಹಿಳೆ ಇದ್ದಾಳೆ ಅಂತ ಹೇಳಲಾಗ್ತದೆ. ಬ್ರಿಟಿಷರು ಕಲಿಸಿಕೊಟ್ಟದ್ದು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಯಶಸ್ಸಿನ ಹಿನ್ನೆಲೆಯಲ್ಲಿ ಒಬ್ಬಳು ಮಹಿಳೆ ಇದ್ದಾಳೆ. ನಾವು ಅದಕ್ಕೆ ವ್ಯಾಖ್ಯಾನ ಕೊಟ್ಟಿದ್ದೇವೆ, ಅದು ಅವಳ ಪತ್ನಿ, ಅವನ ಲವ್ವರ್, ಹೀಗೆಲ್ಲ ವ್ಯಾಖ್ಯಾನ ಕೊಟ್ಟಿದ್ದೇವೆ. ನಾನು ಹೇಳುತ್ತಿದ್ದೇನೆ, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಪುರುಷ ಮತ್ತು ಮಹಿಳೆಯ ಯಶಸ್ಸಿನ ಹಿನ್ನೆಲೆಯಲ್ಲಿ ಒಬ್ಬಳು ಮಹಿಳೆ ಇದ್ದಾಳೆ. ಅವಳು ನಿಮ್ಮ ಅಮ್ಮ ಅಂತ ಹೇಳಬೇಕು. ಅವಳು ನಿಮ್ಮ ಅಮ್ಮ. ಅಮ್ಮನನ್ನೇ ವೃದ್ಧಾಶ್ರಮಕ್ಕೆ ಕಟ್ಟುವ ಕಾಲದಲ್ಲಿ ನಾವೆಲ್ಲ ಬದುಕುತ್ತಾ ಇರೋದು. ವೃದ್ಧಾಶ್ರಮದಲ್ಲಿ ಹೋಗಿ ಕೇಳಿ ನೋಡಿ, ನಿಮ್ಮ ಮಕ್ಕಳು ಯಾರು ಅಂತ ಕೇಳಿದರೆ, ನನ್ನ ಮಗ ಇಂಜಿನಿಯರು, ಡಾಕ್ಟರು, ಲಾಯರು, ಅಮೆರಿಕದಲ್ಲಿ, ಡೆಲ್ಲಿಯಲ್ಲಿ ಇದ್ದಾನೆ. ಯಾರು ಕೂಡ ನನ್ನ ಮಗ ರೈತ ಅಂತ ಹೇಳುವುದಿಲ್ಲ. ನಾವೆಲ್ಲ ಎದೆಯ ಮೇಲೆ ಕೈಯಿಟ್ಟು ಆಲೋಚಿಸಬೇಕಾದ ವಿಷಯಗಳಿದ್ದಾವೆ. ಇರಲಿ, ಮನುಷ್ಯತ್ವ ಮರೆತು ಹೋಗುತ್ತಿರುವ ಬಹಳ ಅಪಾಯಕಾರಿಯಾದ ಒಂದು ಸಮಾಜದಲ್ಲಿ ಬದುಕುವಾಗ ಹೀಗೆ ಒಟ್ಟು ಸೇರುವ, ನಮ್ಮ ಆಶಯಗಳನ್ನೆಲ್ಲ ಹಂಚಿಕೊಳ್ಳುವ
ಪ್ರೀತಿಯ ಸಹಿಷ್ಣುತೆಯ ಸೇತುವೆಗಳನ್ನು ನಿರ್ಮಿಸುವ ಕಾರ್ಯಕ್ರಮಗಳು ಮತ್ತಷ್ಟು ನಡೆಯಬೇಕಾಗಿದೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಲಯನ್ಸ್ ಇಂಟರ್ನ್ಯಾಷನಲ್ಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇಂತಹ ಒಂದು ಅರ್ಥಪೂರ್ಣವಾದ ಬಹಳ ಗೌರವಾನ್ವಿತವಾದ ಒಂದು ವೇದಿಕೆಯಲ್ಲಿ ಅತ್ಯಂತ ಗೌರವಾನ್ವಿತ ಸಭಿಕರೊಂದಿಗೆ ನನ್ನ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟ, ಅದರ ಜೊತೆಗೆ ಈ ಜಿಲ್ಲೆಯ ಹೆಮ್ಮೆಯ ಪ್ರತೀಕ, ಈ ಜಿಲ್ಲೆಯ ಗೌರವದ ಪ್ರತೀಕ ಎಂಬ ಭ್ರಮೆಯಿಂದ ನಮ್ಮನ್ನು ಹೊರಗೆಳೆದಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ಎಂಬುದನ್ನು ನಾನು ಮತ್ತೊಮ್ಮೆ ಹೃದಯವನ್ನು ತಟ್ಟಿರುವುದಾದರೆ ನಿಮ್ಮ ಚಪ್ಪಾಳೆಯ ಶಬ್ದವನ್ನು ಅವರ ವ್ಯಾಖ್ಯಾನಗಳನ್ನು, ತಮ್ಮ ವಿಚಾರಧಾರೆಗಳನ್ನು ನಮ್ಮ ಮುಂದಿಟ್ಟಂತಹ ಸಲ್ಲಿಸುತ್ತಾ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಕೆ ದೇವದಾಸ್ ಮೊಹಮ್ಮದ್ ಕುನಿ ಅವರನ್ನ ಈ ಸಂದರ್ಭದಲ್ಲಿ ಗೌರವಿಸಬೇಕು. ಅವರೆಲ್ಲರೂ ಸಹ ಅದರ ಹಿಂದೆ ಬಹಳಷ್ಟು ಪ್ರೀತಿ ಇದೆ. ಲಯನ್ಸ್ ಕ್ಲಬ್ನ ಪರವಾಗಿ ನಾನು ಮೊಹಮ್ಮದ್ ಕುನಿ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರೊಂದಿಗೆ ಈ ವೇದಿಕೆಯನ್ನು ಹಂಚಿಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಇಡೀ ಕರ್ನಾಟಕದಲ್ಲಿ ಬಹಳ ಪವಿತ್ರವಾದ ಒಂದು ವಾರ ಈದ್ ಹಬ್ಬವನ್ನು ಎಲ್ಲರೂ ನಾವು ಆಚರಿಸಿದೆವು. ತೆನೆ ಹಬ್ಬವನ್ನು ಕ್ರಿಶ್ಚಿಯನ್ ಸಮುದಾಯದವರು ಬಹಳ ಪ್ರೀತಿಯಿಂದ ಕಬ್ಬನ್ನು ಹಿಡಿದು ಅವರು ರಸ್ತೆಯಲ್ಲಿ ಹೋಗುವುದೇ ಒಂದು ಬಹಳ ಪ್ರೀತಿಯುತವಾದ ಸಾಧನೆಯಾಗಿತ್ತು. ಅದೇ ರೀತಿ ನಿನ್ನೆ ಗಣೇಶನ ಚತುರ್ಥಿಯನ್ನು ನಾವು ಬಹಳ ಸಂಭ್ರಮದಿಂದ ಎಲ್ಲರೂ ಆಚರಿಸಿದ್ದೆವು. ಪರ್ಹ್ಯಾಪ್ಸ್ an international organization like the Lions, or for that matter even the Rotary, ನಮ್ಮ ಕುವೆಂಪುರವರು ಸಾಧಾರಣ 80 ವರ್ಷಗಳ ಮುಂಚೆ ಈ ಒಂದು ಸಂದೇಶವನ್ನು ಸಾರಿದ್ದರು. ವಿಶ್ವವೇ ಒಂದು ಕುಟುಂಬ, ವಿಶ್ವವೇ ಒಂದು ಸಂದೇಶ. ಯಾವ ವ್ಯಕ್ತಿಯಲ್ಲಿ ಪ್ರೀತಿ ಉಂಟು, ಯಾವ ವ್ಯಕ್ತಿಯಲ್ಲಿ ಅನುಕಂಪ ಉಂಟು, ಯಾವ ವ್ಯಕ್ತಿ ದ್ವೇಷವನ್ನು, ದ್ವೇಷ ಸಾಧನೆಯನ್ನು, ಸ್ವಾರ್ಥತೆಯನ್ನು ಬಿಡುತ್ತಾನೋ ಅವನೇ ಒಬ್ಬ ವಿಶ್ವ ಮಾನವ ಅಂತ. ಸಾಧನೆಯುಳ್ಳ ವಿಶ್ವ ಮಾನವ. ಹಾಗಾಗಿ ನಾವು ಲಯನ್ಸ್ ಎಥಿಕ್ಸ್ನಲ್ಲಿ ಬಹಳ ನಿಕಟವಾಗಿ, ಬಹಳ ಚಂದವಾಗಿ ಈ ಸಂದೇಶವನ್ನು ಕುವೆಂಪುರವರು ಸಾಧಿಸಿದ ಈ ಸಂದೇಶವನ್ನು ಬಹಳ ನಿಕಟವಾಗಿ ಇದರಲ್ಲಿ ನಿರೂಪಿಸಲಾಗಿದೆ. ಅದೇ ರೀತಿ ಕುವೆಂಪುರವರು ಇನ್ನೊಂದು ಮಾತು ಹೇಳ್ತಾರೆ, ತಾನು ದಿನನಿತ್ಯ ಉಣ್ಣುವ ಕೂಳು ನನ್ನ ಬೆವರಿನ ಹೊಣೆಯಾಗಿರಬೇಕು ಹೊರತು ಪರರ ಕಣ್ಣೀರ ಧಾರೆಯಲ್ಲ. ತಾನು ದಿನನಿತ್ಯ ಉಣ್ಣುವ ಕೂಳು ಪರರ ಕಣ್ಣೀರ ಆಗಿರಬಾರದು ಎಂಬುದೇ ಅವರ ಸಂದೇಶವು. ಇದೇ ಬೈಬಲ್ನಲ್ಲಿ ಕೊಟ್ಟಿರುವ ಸಂದೇಶ, ಇದೇ ಕುರಾನ್ನಲ್ಲಿ ಕೊಟ್ಟಿರುವ ಸಂದೇಶ, ಇದೇ ಗೀತದಲ್ಲಿ ಕೊಟ್ಟಿರುವ ಸಂದೇಶ, ಇದೇ ಲಯನ್ಸ್ನಲ್ಲಿ ಕೊಟ್ಟಿರುವ ಸಂದೇಶ. ಹಾಗಾಗಿ ಇವತ್ತಿನ ಈ ಶ್ರೇಷ್ಠ ದಿವಸ ಪ್ರತಿಯೊಬ್ಬ ವ್ಯಕ್ತಿಯು ಪ್ರೀತಿ ಆಧಾರದಲ್ಲಿದ್ದರೆ ನಾವು ಈ ಲಯನ್ಸ್ ಸಂಸ್ಥೆಗೆ ಸೇರಿದ ಇಟ್ ಹ್ಯಾಸ್ ಎವ್ರಿ ಮೀನಿಂಗ್ ಬೈ ಜಾಯ್ನಿಂಗ್ ದಿಸ್ ಗ್ರೇಟ್ ಆರ್ಗನೈಸೇಷನ್. ಇಟ್ ಈಸ್ ಇಂಡೀಡ್. ನಮ್ಮ ಮೊಹಮ್ಮದ್ ಕುನಿಯವರು ಬಹಳ ಚೆನ್ನಾಗಿ ಹೇಳಿದರು, ಮಹಿಳೆ ಯಾವ ಅಸೋಸಿಯೇಷನ್ ಆಗಿರ್ಬೋದು, ಯಾವ ರಾಜ್ಯವಾಗಿರ್ಬೋದು, ಯಾವ ದೇಶವಾಗಿರ್ಬೋದು, ಯಾವ ದೇಶವು ಮಹಿಳೆಯನ್ನು ಪ್ರೀತಿಯಿಂದ, ಆದರದಿಂದ, ಗೌರವದಿಂದ ಕಾಣುತ್ತದೋ ಅದೇ ಶ್ರೇಷ್ಠವಾದ ದೇಶ, ಶ್ರೇಷ್ಠವಾದ ಸಂಸ್ಥೆ. ನಮ್ಮ ಲಯನ್ಸ್ ಇಷ್ಟುವರೆಗೆ ಹೆಚ್ಚಿನವರೆಲ್ಲ ಮಹಿಳೆಯರಿಗೆ ಲಯನ್ಸ್ ಆಗುವ ಒಂದು ಸಂಭವವೇ ಇರಲಿಲ್ಲ. ಆದರೆ ವಿಶ್ವದ ಸಂಸ್ಥೆಗಳಲ್ಲಿ ಲಯನ್ಸ್ ಸಂಸ್ಥೆ ಮೊದಲ ಬಾರಿ ಮಹಿಳೆಯರು ಕೂಡ ಲಯನ್ಸ್ ಸದಸ್ಯೆ ಆಗಬಹುದು. ಅವರು ಗಂಡಸರಿಗಿಂತ ಮೇಲಾಗಿ ಅವರು ಕೆಲಸ ಮಾಡಬಲ್ಲರು ಎಂಬುದನ್ನು ತೋರಿಸಿಕೊಟ್ಟ ಸಂಸ್ಥೆ ಲಯನ್ಸ್. Gospel as Mr. Mohammed Kuni was rightly telling, what is important is love. What is important is prayer. He mentioned about there is one God. Each one of us, by whatever name you call, there is only one God.
The person who doesn't believe in God is no man at all or no woman at all. So what is important is to believe in God and do the right thing for the right people and behave like a good human being, pray God, and by prayer you love. When you invoke the blessings of God, and God automatically gives you love. And the fruit of love is faith. Faith is such an important. If I do not have faith in orthopedics, I can't practice orthopedics. If I do not have faith in Lionism, he should not be in Lionism. If I do not have faith in Islam, I should not be a Muslim. If I do not have faith in my Bhagavad Gita, I should not be a Hindu. As he said, there is no Hindu, Muslim or Christian in this world. There is one that is a Manava, and that is a Vishwamana. And that is the philosophy of Lionism. And the fruit of faith is service. The fruit of faith is service. And finally, as Mr. Muhammad Kuni rightly said, and the fruit of service is peace. He said peace. It is peace which we are looking for. And that is what we are looking for in our everyday life. And today we felicitated not only Mr. Muhammad Kuni, who has done so much of work for the tolerance of the people, and Srimati Fazia and Samira and Madhyanarkai, Mr. Ismail. They have shown in their own way what we can do to our own people at large. And it is good that you have recognized these people and felicitated them for what they have done. And with this little thought of mine, let us march firm in our faith. I always believe that we should have faith. Sustain in our confidence in the will of God and promise of men like you and women like you to lead this, I do not call it my country, lead this world into a better place. Thank you, Mr. Governor, for honoring today's guest of honor. Now, ಆ ಪ್ರೀತಿ ನಮ್ಮಲ್ಲಿ ಯಾವತ್ತೂ ಕಡಿಮೆ ಆಗಿಲ್ಲ. ಹಾಗಾಗಿ ಅವರನ್ನು ಕೂಡ ಇವತ್ತು ಸ್ಟೇಜ್ಗೆ ಕರೆಸಿ ಸನ್ಮಾನಿಸಿದಂಥ ಈ ಒಂದು ಸಮಿತಿಗೆ ನಾನು ವಿಶೇಷವಾದಂಥ ಅಭಿವಂದನೆಯನ್ನು ಸಲ್ಲಿಸ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಜನಾಬ್ ಸಯೀದ್ರವರು ಅವರು ಈ ಕಾರ್ಯಕ್ರಮದ ರೂವಾರಿಯಾಗಿ, ಈ ಕಾರ್ಯಕ್ರಮದ ಎಲ್ಲ ಒಂದು ಕರ್ತೃತ್ವ ಶಕ್ತಿಯಾಗಿ, ನಮಗೆಲ್ಲ ಒಂದು ಮುಖಂಡರಾಗಿ ಈ ಈದ್ ಸೆಲೆಬ್ರೇಷನ್ ನಡೆಸಿಕೊಟ್ಟಿದ್ದಾರೆ. ದಯವಿಟ್ಟು ಸರ್ ನೀವು ಬರಬೇಕಾಗಿ ತಿಳ್ಕೊಳ್ತೀನಿ. ಪಾಲು ಸಹ ಇದೆ ಎಂದು ತಮ್ಮ ಕೊಡುಗೆ ದಾನಿಗಳಾಗಿ ಅವರು ಈ ಒಂದು ಸಮಾಜಕ್ಕಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನೆಲೆ ಕುಟುಂಬದಿಂದ ಆಗಮಿಸಿರುವ ಎಲ್ಲರನ್ನು ನಾವು ಸ್ವಾಗತಿಸುತ್ತೇವೆ. ಅವರ ಪುತ್ರರಾದಂತಹ ರಶೀದ್ ಮತ್ತು ಅವರ ಕುಟುಂಬದವರು ಸಹ ಬಂದಿದ್ದಾರೆ. ಕರ್ನೆಲೆ ಸಂಸ್ಥೆಯ ಎಲ್ಲ ಸ್ಟಾಫ್ ಮೆಂಬರ್ಸ್ ಅಲ್ಲಿ ಸಿಬ್ಬಂದಿಗಳು ಬಂದಿದ್ದಾರೆ. ಅವರನ್ನು ಸಹ ನಾವು ಸ್ವಾಗತಿಸುತ್ತಾ ಕರ್ನೆಲೆ ಸೈರಾಜ್ ಅವರಿಗೆ ಪ್ರೀತಿಪೂರ್ವಕ ಸನ್ಮಾನ ನಿಮ್ಮೆಲ್ಲರ ಚಪ್ಪಾಳೆ. Hello. The Secretary and Treasurer of Karnire Club, please go and join the Lion President of Karnire Club, Lion K.S. Syed. Karnire Lions Club Lions Club of Karnire Balkunje. We thank you all. Now our governors, felicitating our district governor for district events line, Muhammad Iqbal. Line Lubna Sheikh. Line Maimuna Moidin. Line Abu Bakr Puka.
Mukadi, Zone Chairperson. Lion Noor Jahan. Last but not the least, Lion Moidin Kuni, advisor and all-rounder. ಮೊಯ್ದೀನ್ ಗುಡಿ ಅವರು ಇವತ್ತಿನ ಈ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿ ಇಷ್ಟೊಂದು ಯಶಸ್ವಿಯಾಗಿ ನೆರವೇರುವಂತೆ ಮಾಡಲು ಬಹಳಷ್ಟು ದುಡಿದಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಸಹ ಗೌರವಿಸಲಾಗ್ತಿದೆ. ಮೊಯ್ದೀನ್ ಗುಡಿ ಅವರಿಗಾಗಿ ಮತ್ತು ಎಲ್ಲ ಲಯನ್ಸ್ನ ಈ ಸದಸ್ಯರಿಗಾಗಿ ನಿಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆಯನ್ನು ಕೊಟ್ಟು ನಾವು ಅವರನ್ನು ಗೌರವಿಸೋಣ. ಬಹಳ ಸಂಭ್ರಮದ ಸಮಾರಂಭ. ನಾವು ಕೊನೆಯ ಹಂತದಲ್ಲಿದ್ದೇವೆ. ಇನ್ನು 2-3 ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಮುಗಿಯುತ್ತದೆ. ಆ ನಂತರ ಎಲ್ಲರೂ ಹೇಳಬೇಕು, ಅಲ್ಲಿವರೆಗೆ ದಯವಿಟ್ಟು ಯಾರೂ ಸಹ ಕುಳಿತದಿಂದ ಹೇಳಬಾರದು ಮತ್ತು ಸಭೆಯನ್ನು ಚೆನ್ನಾಗಿ ಮುಗಿಸಲು, ಸುಂದರವಾಗಿ ಮುಗಿಸಲು ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಾವು ಪ್ರೀತಿಪೂರ್ವಕ ಕೇಳಿದ್ದೇವೆ. Safiya, Nishma and Neema. Please hurry up. Safiya, Nishma and Neema, please hurry. So then, this is Noor Jahan's time because she is the one who arranged this Mehndi activity. ಅತ್ಯಂತ ಶ್ರೇಷ್ಠವಾದ ತ್ಯಾಗದ ಒಂದು ಪ್ರತೀಕವಾದಂಥ ಅದು ಹಬ್ಬ. ಇಟ್ ಈಸ್ ಕನ್ಸಿಡರ್ಡ್ ಒನ್ ಆಫ್ ದ ಗ್ರೇಟೆಸ್ಟ್. ಸಪೋಸ್ ಟು ಬಿ ಪ್ರಾಫೆಟ್ ಇಬ್ರಾಹಿಂ ವಾಂಟೆಡ್ ಟು ಸ್ಯಾಕ್ರಿಫೈಸ್ ಹಿಸ್ ಸನ್ ಇಸ್ಮಾಯಿಲ್ ಬಿಕಾಸ್ ಮೊದಲನೇ ದಿವಸ ಅವರಿಗೆ ಒಂದು ಕನಸು ಬಿದ್ದಿತ್ತು. ಅವರು ಆಲ್ರೆಡಿ ಹೇಳಿದರು. ಅದು ಕನಸು ಅವರು ನಿಜವಾಗಿ ಅಂತ ಹೇಳಿ ಅವರು ಅವರ ಮಗನನ್ನೇ ತ್ಯಾಗ ಮಾಡಲಿಕ್ಕೆ ಹೊರಟಂಥ ಒಬ್ಬ ಶ್ರೇಷ್ಠ ಪ್ರವಾದಿ. ಆದರೆ ಏಂಜಲ್ಸ್ ಬಂದು ಅವರಿಗೆ ಬೇಡ, ಅದರ ಬದಲು ಒಂದು ಕುರಿಯನ್ನು ಒಂದು ಸ್ಯಾಕ್ರಿಫೈಸ್ ಮಾಡಿ ತ್ಯಾಗ ಮಾಡಿ ಅಂತ ಅವರಿಗೆ ಒಂದು ಹೇಳ್ತಾ ಇದ್ದಾರೆ. ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಯಾಕ್ರಿಫೈಸಸ್ ದ್ಯಾಟ್ ಇಟ್ ಈಸ್ ರಿಟನ್ ಇನ್ ಹೋಲಿ ಕುರಾನ್. ಅಲ್ಲಿ ಕುರಾನ್ನಲ್ಲಿ ಒಂದು 22ನೇ ಅಧ್ಯಾಯ 57ನೇ ವಾಕ್ಯದಲ್ಲಿ ಒಂದು ಹೀಗೆ ಹೇಳ್ತಾ ಇದೆ, ಇಟ್ ಈಸ್ ನಾಟ್ ದೇರ್ ಮೀಟ್ ನಾಟ್ ದೇರ್ ಬ್ಲಡ್ ದ್ಯಾಟ್ ರೀಚಸ್ ಅಲ್ಲಾ, ಇಟ್ ಈಸ್ ಯುವರ್ ಡಿವೋಷನ್ ದ್ಯಾಟ್ ರೀಚಸ್ ಹಿಮ್. ಎಷ್ಟು ಒಂದು ಸುಂದರವಾದ ಒಂದು ಸಂದೇಶ ಈ ವಾಕ್ಯದಲ್ಲಿ ಅಡಗಿದೆ ಅಂತ ನಮಗೆ ಇಲ್ಲಿ ಅರ್ಥ ಆಗ್ತಾ ಇದೆ. ಹಾಗೆಯೇ it enlightens our path with true spirit of righteousness. ಅತ್ಯಂತ ಸುಂದರವಾಗಿ ಪವಿತ್ರ ಗ್ರಂಥದಲ್ಲಿ ಅದು ಆ ಥರ ಒಂದು ಬರೆದಿದೆ. The act symbolizes our will to give up some own bounties in order to strengthen ties of friendship and help those who are in need. ಇವತ್ತು ನಾವು ತ್ಯಾಗ ಯಾವ ತ್ಯಾಗ ಮಾಡಬೇಕಾದ್ರೆ ನಾವು ಚಟಗಳಿಂದ ಹಾಗೂ ಬಹುಶಃ ನಾವು ಇವತ್ತು ಆಲ್ಮೋಸ್ಟ್ 24 ಗಂಟೆ ಕೂಡ ವಾಟ್ಸ್ಆ್ಯಪ್ನಲ್ಲಿ ಇರ್ತೇವೆ. ಅಲ್ಲಿಂದ ಕೂಡ ಒಂದು ಕೆಲವು ಗಂಟೆಗಳನ್ನು ಬಹುಶಃ ನಾವು ತ್ಯಾಗ ಮಾಡಿದರೆ ಎಷ್ಟು ಒಳ್ಳೆಯದಾಗ್ಬೋದಾ ಅಂತ ನನ್ನೊಂದು ಅನಿಸಿಕೆ. ವಾಟ್ ಎವರ್ ಇಟ್ ಈಸ್ ಆನ್ ದಿಸ್ ಗ್ರೇಟ್ ಡೇ of Eid, I wish everyone a happy Eid, and let us all live in this world like Code of Ethics and Lions says, because lions there is no religion, ಇಲ್ಲಿ ಜಾತಿ ಧರ್ಮ ಭೇದ ಇಲ್ಲ, ಒಂದೇ ಜಾತಿಯಲ್ಲಿ ಸಿಂಹಗಳಲ್ಲಿ ಜಾತಿ ಇಲ್ಲ. ಸೊ ದಿಸ್ ಈಸ್ ಲಯನಿಸಮ್. ಮಾನವನ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು
ಈ ಎಲ್ಲ ಸಂದೇಶವನ್ನು ಜಾತಿ ಪದ್ಧತಿಗಳ ನಿರ್ಮೂಲನಕ್ಕೆ ಶ್ರಮಿಸಿದ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಸಾರಿದರು. ಇವತ್ತು ನಮ್ಮಲ್ಲಿ ಅನೇಕ ಜಾತಿಗಳಿವೆ, ಅನೇಕ ಧರ್ಮಗಳಿವೆ, ಅನೇಕ ಹಬ್ಬಗಳಿವೆ. ಇವತ್ತು ನಾವೆಲ್ಲ ಹಬ್ಬಗಳ ಆಚರಣೆಯಲ್ಲಿ ತಲ್ಲೀನರಾಗಿದ್ದಾವೆ ಹೊರತು ಆ ಆಚರಣೆಯ ಮಹತ್ವಗಳನ್ನು ತಿಳಿಸುವಲ್ಲಿ ವಿಫಲರಾಗಿದ್ದೇವೆ. ಪ್ರತಿಯೊಂದು ಧರ್ಮಗಳು ಕೂಡ ಇದರಲ್ಲಿ ವಿಫಲರಾಗಿದ್ದೆ ಅನ್ನೋದು ಶುದ್ಧ ಸತ್ಯ. ಇವತ್ತು ಧಾರ್ಮಿಕ ಅಸಹಿಷ್ಣುತೆಗೆ ಕಾರಣ ಇದೆ. ನಮಗೆ ಗೊತ್ತಿಲ್ಲದ ಭಾಷೆಯಲ್ಲಿ ಒಬ್ಬ ಮಾತಾಡುವಾಗ ಅವನು ನಮ್ಮನ್ನು ಬೈಯುತ್ತಾನೋ ನಮ್ಮನ್ನು ಹೊಗಳುತ್ತಾನೆ ಅನ್ನುವಂತಹ ವಿಪರ್ಯಾಸ ಆ ಒಂದು ಪರಿಸ್ಥಿತಿ ನಮ್ಮದು. ಆ ನಿಟ್ಟಿನಲ್ಲಿ ಕಳೆದ ವರ್ಷ ಈದ್ ಜಲ್ಸಾ ಅನ್ನುವಂತಹ ಕಾರ್ಯಕ್ರಮವನ್ನು ನಾವು ವಿಟ್ಲದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಆವತ್ತು ನಮ್ಮ ಮೊಹಮ್ಮದ್ ಕುಂಜಿ ಅವರು ಬಂದು ನಮಗೆ ಅಲ್ಲಿ ಉಪನ್ಯಾಸ ಕೊಟ್ಟಿದ್ದರು. ಇಂಥ ಹಬ್ಬಗಳ ಬಗ್ಗೆ ಪರಿಚಯವನ್ನು ನೀಡಿದರು. ಹಿಂದೂ ಧರ್ಮದಲ್ಲಿ ಆಗಲಿ, ಕ್ರೈಸ್ತ ಧರ್ಮಗಳಾಗಲಿ ಅಥವಾ ಈ ಈದ್ ಹಬ್ಬದ ಬಗ್ಗೆ, ಧಾರ್ಮಿಕ ಸಹಿಷ್ಣುತೆಯ ಬಗ್ಗೆ ಉತ್ತಮವಾದ ಮಾತಾಡಿದ್ದಾರೆ. ಅಂದಿನ ಈದ್ ಜಲ್ಸದಿಂದ ಈದ್ ಮಿಲನ್ ತನಕ ಉತ್ತಮವಾದ ಮಿಲನವನ್ನು ಬೆಳೆಸುವಲ್ಲಿ ಅವರು ಕಾರಣಕರ್ತರಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಡಿಸ್ಟ್ರಿಕ್ಕಿನಲ್ಲಿ ಲಯನ್ಸ್ ಅನ್ನುವುದು ಈ ಕಾರ್ಯಕ್ರಮಗಳನ್ನು ಶಾಂತಿ ಸಭೆ ಅಥವಾ ಧಾರ್ಮಿಕ ಸಹಿಷ್ಣುತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಸಾರ್ವಜನಿಕವಾಗಿ ಮಾಡಿದ್ದು, ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು, ಈ ಕ್ರಿಸ್ಮಸ್ ಆಚರಣೆ ಇರ್ಬೋದು, ಈದ್ ಸೆಲೆಬ್ರೇಷನ್, ಇದನ್ನೆಲ್ಲ ಒಟ್ಟಿಗೆ ಮಾಡಿಕೊಡುವಂಥ ಸಂಸ್ಥೆ ಹೊಂದಿದ್ರೆ ಅದು ಲಯನ್ಸ್ ಸಂಸ್ಥೆ. ಥ್ಯಾಂಕ್ ಯು ಡಿಸ್ಟ್ರಿಕ್ಟ್ ಗವರ್ನರ್. ಇಂದಿನ ಈದ್ ಮಿಲನ ಸಮಾರಂಭ ವೇದಿಕೆಯಲ್ಲಿ ಹಸಿನರಾದ ಈ ವರ್ಷದ ಮೊದಲು ಜಿಲ್ಲಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಟ್ಟಾಗಿ ಸೇರಿದ್ದೇವೆ. ಈ ಹಬ್ಬವನ್ನು ಅತ್ಯಂತ ಯಶಸ್ವಿಯಾಗಿ ಸಂಯೋಜಿಸಿದ ಸಾಹಿದ್ ಸರ್ ಮತ್ತು ಮೊಹಮ್ಮದ್ ಇಕ್ಬಾಲ್ ಹಾಗೂ ಅವರ ಸಂಘಟಕರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸಾಮರಸ್ಯದೊಂದಿಗೆ ಬಾಳಿದಾಗ ಸ್ವರ್ಗ, ಸುಖ, ಪ್ರೀತಿ, ವಿಶ್ವಾಸ ಕಾಣಲು ಸಾಧ್ಯ. ವಸುದೇವ ಕುಟುಂಬಕ ಎಂಬಂತೆ ಬಾಳೋಣ. ಎಲ್ಲರಿಗೂ ಮತ್ತೊಮ್ಮೆ ಈದ್ ಮಿಲನದ ಹಬ್ಬದ ಶುಭಾಶಯಗಳು. 2009-2010 ಜಿಲ್ಲಾ ಗವರ್ನರ್ ಆಗಿದ್ದ ಆಲ್ವಿನ್ ಪ್ಯಾಟ್ರಿಕ್ ಪತ್ರಾವ್ ಪ್ರಾರಂಭ ಮಾಡಿದ ಈ ಕಾರ್ಯಕ್ರಮ ನಂತರ ವರ್ಷಗಳಲ್ಲಿ ಈ ಹಬ್ಬವನ್ನು ಮುಂದುವರಿಸಿಕೊಂಡು ಬಂದದ್ದು ನಿಜವಾಗಿಯೂ ಶ್ಲಾಘನೀಯ. ಇದಕ್ಕಾಗಿ ನಾನು ಎಲ್ಲ ಮಾಜಿ ರಾಜ್ಯಪಾಲರನ್ನು ಹಾಗೂ ನಮ್ಮ ರಾಜ್ಯಪಾಲರಾದ ದೇವದಾಸ್ ಭಂಡಾರಿಯನ್ನು ಅಭಿನಂದಿಸುತ್ತೇನೆ. ಯಾವುದೇ ಹಬ್ಬಗಳನ್ನು ಎಲ್ಲ ಜಾತಿ ಮತದವರು ಒಟ್ಟಿಗೆ ಸೇರಿ ಆಚರಿಸಿದಾಗ ನಮ್ಮ ಬಾಂಧವ್ಯ ಹೆಚ್ಚುತ್ತದೆ, ನಮ್ಮಲ್ಲಿ ಐಕ್ಯತೆ ಉಂಟು ಮಾಡುತ್ತದೆ. ಇದು ನಮ್ಮ ಧ್ಯೇಯ ಕೂಡ. ಅಂತೆಯೇ ನಾವೆಲ್ಲರೂ ಸಾಮರಸ್ಯದಿಂದ ಬಾಳಲು ಕಲಿಯೋಣ. ನಾವು ಆಚರಿಸುವ ಈ ಹಬ್ಬ, ಈದ್ ಹಬ್ಬವನ್ನು, ಈ ಸಂದೇಶವನ್ನು ಎಲ್ಲರಿಗೂ ತಲುಪುವಂತಾಗಲಿ. ಮುಸ್ಲಿಂ ಬಾಂಧವರಿಗೆ ವಿಶೇಷವಾದ ಅಭಿನಂದನೆ ನೀಡಿದಂಥ ಡಾಕ್ಟರ್ ಗೀತ್ ಪ್ರಕಾಶ್ ಮತ್ತು ಬಿ ಎಂ ಭಾರತಿಯವರು ಕೂಡ ಒಂದು ಹೂವಿಷವನ್ನು ಅಧ್ಯಕ್ಷರಿಂದ ಪಡ್ಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಈ ರೀತಿಯ ಹೂವು ಪಡೆಯಬೇಕು. ಸಮಾರಂಭದ ಅಧ್ಯಕ್ಷರು ಉದ್ಘಾಟಕರಾಗಿ ಆಗಮಿಸಿದ ಅಭಿನಂದಿಸಿ ಮತ್ತು ನಾವು ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗಳಿಗೆ ಆಗಮಿಸಿ ಸಲಹೆ ಸಹಕಾರ ನೀಡಿದ ಲಯನ್ಸ್ ಜಿಲ್ಲಾ ಗವರ್ನರ್ ಲಯನ್ ಬಿ ದೇವದಾಸ್ ಭಂಡಾರಿ ಮತ್ತು ಲಯನ್ಸ್ ಜಿಲ್ಲೆಯ ಪೆದ್ದ ಮಹಿಳೆ ಸುಖಲಾಸ ಭಂಡಾರಿ ಹಾರ್ದಿಕ Jai
ನಿನ್ನಾಸೆ ಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ